ರಾಣಿ ಮಂಕುಬಾಯಿ ಫಾನ್ಸಿ ರಾಣಿ. ನಮಸ್ಕಾರ. ಮಂಕುಬಾಯಿ ಫ್ಯಾಕ್ಸಿ ರಾಣಿ ಈ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ನೀವು V4 ವಾಹಿನಿಯಲ್ಲಿ ಮೊನ್ನೆಯಷ್ಟೇ ಈ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ಸಿನಿಮಾದ ತಂಡದವರು ಮಾತಾಡಿದ್ದನ್ನು ಕೇಳಿದ್ದೀರಿ. ಇವತ್ತು ಮತ್ತೆ ಒಂದಷ್ಟು ವಿಚಾರಗಳ ಜೊತೆಗೆ ಈ ಸಿನಿಮಾ ತಂಡ ನಿಮ್ಮ ಮುಂದೆ ಬಂದಿದೆ. ಸಿನಿಮಾದ ನಿರ್ದೇಶಕರು, ಸಿನಿಮಾದ ನಾಯಕ, ನಾಯಕಿ ಮತ್ತು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇವರೆಲ್ಲರೂ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ. ನಿಮ್ಮ ಜೊತೆಗೆ ಈ ಸಿನಿಮಾದ ಕಥನವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಈ ಸಿನಿಮಾಕ್ಕೆ ನಿಮ್ಮ ಪೂರ್ಣ ಬೆಂಬಲವನ್ನು ಬಯಸಿಕೊಂಡು ಸಿನಿಮಾದ ತಂಡ ಇವತ್ತು ನಮ್ಮ ಜೊತೆಗಿದೆ. ಈ ಸಿನಿಮಾದ ತಂಡದ ಗಗನ್ ನಿರ್ದೇಶಕರು, ಜೊತೆಗೆ ನಾಯಕ ನಟ ಅರ್ಜುನ್ ಕಜೆ ಮತ್ತು ನಾಯಕಿ ಪಂಚಮಿ ರಾವ್ ಅವರು ಇವತ್ತಿನ ಶೋದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅರ್ಜುನ್ ಕಜೆ ಅವರೇ, ಪಂಚಮಿ ಅವರೇ, ಜೊತೆಗೆ ಗಗನ್ ಅವರೇ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ತುಳುನಾಡಿನಿಂದ ಕನ್ನಡ ಸಿನಿಮಾ ಒಂದು ರೆಡಿಯಾಗಿದೆ. ಈಗಾಗಲೇ ಟ್ರೇಲರ್ ನೀವು ನೋಡಿದ್ದೀರಿ. ನಿಮ್ಮ ಅಭಿಮಾನ ಬೆಂಬಲ ನನ್ನ ಜೊತೆಗೆ ಈ ಮೊದಲು ಮಾತನಾಡುವಾಗ ಗಗನ್ ಅವರು ಹೇಳಿದರು 10 ಲಕ್ಷ ಮೀರಿ ಬೆಂಬಲಗಳು ಬಂತು, ನೋಡಿದರು ವ್ಯೂಸ್ ಅಂತ. ಗಗನ್ ಅವರೇ, ನೀವು ಈ ಟ್ರೇಲರ್ಗೆ ಇಷ್ಟೊಂದು ಬೆಂಬಲ ನಿರೀಕ್ಷೆ ಮಾಡಿದ್ರಾ? ಖಂಡಿತವಾಗಿ ನಿರೀಕ್ಷೆ ಮಾಡಿಲ್ಲ ನಾವು. ಖಂಡಿತವಾಗಿ ಹೇಳ್ಬೇಕು ಅಂದ್ರೆ ನಾವು ಬಿಫೋರ್ ರೂಪೇಶ್ ಶೆಟ್ಟಿ ಅವರು ಇದ್ರದ್ದು ನಮ್ಮದು ನಾಯಕ ನಟರು ಬಿಗ್ ಬಾಸ್ ವಿನ್ನರ್ ಆದಾಗ ನಮ್ಗೆ ಈ ನಂಬಿಕೆ ಬಂದಿತ್ತು, ಇದು ತುಂಬಾ ನಮ್ಗೆ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಸೊ ಆ ಆನ್ಸರ್ ನಮ್ಗೆ ಅದೇ ಟ್ರೇಲರ್ ಲಾಂಚ್ ಟೈಮಲ್ಲಿ ಅವರು ಕೂಡ ಬಂದಿದ್ರು ಬ್ಯಾಂಗ್ಳೂರಲ್ಲಿ. ಆ ಪ್ರೋಗ್ರಾಮ್ ಮಾಡಿದ್ವಿ ನಾವು, ತುಂಬಾ ಒಳ್ಳೇದಾಯ್ತು ಅದು ಪ್ರೋಗ್ರಾಮ್. ಆ ಟೈಮಲ್ಲಿ ಬಂದಾದ್ಮೇಲೆ ಆ ದಿವಸವೇ ಸಂಜೆ ರಿಲೀಸ್ ಆಯಿತು. ಸೊ ನಾವು ನೋಡ್ತಾ ಇದ್ದಾಗೆ ಲಕ್ಷ ವ್ಯೂಸ್ಗಳು ಬರ್ತಾ ಇದೆ, ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ತುಂಬಾ ಬಹುಶಃ ರೂಪೇಶ್ ಶೆಟ್ಟಿ ಅವರ ಏನು ಈ ಬಿಗ್ ಬಾಸ್ ನಲ್ಲಿ ವಿನ್ ಆದಂತ ಈ ಸಂದರ್ಭದಲ್ಲಿ ಬಹುಶಃ ಅದು ನಿಮಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋ ಜೊತೆಗೇನೆ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟನ ಬೆಂಬಲ ಮತ್ತು ಸಿನಿಮಾದ ಬಗ್ಗೆ ದೊಡ್ಡ ಐಪ್ ಕ್ರಿಯೇಟ್ ಆಗ್ಲಿಕ್ಕೆ ಬಹುಶಃ ಸಾಧ್ಯ ಆಯ್ತು ಏನೋ, ಏನ್ ಹೇಳ್ತೀರಿ? ಹೌದೌದು, ಖಂಡಿತವಾಗಿ. ನಾವು ಅದೇ ಬಿಫೋರ್ ಅವ್ರು ಬಿಗ್ ಬಾಸ್ ಹೋಗುವ ಮುಂಚೆ ನಮ್ಗೆ ಅಂದ್ರೆ ರೂಪೇಶ್ ಶೆಟ್ಟಿ ಅವರು ಆಕ್ಟ್ ಮಾಡಿದಾರೆ ಅಂತ ಬೆಂಗಳೂರಿನ ಪರಿಸರದಲ್ಲಿ ನಾವು ಹೇಳ್ಬೇಕಿತ್ತು. ಇವಾಗ ಅಲ್ಲಿ ನಮ್ಗೆ ನಮ್ಮ ಮೂವಿ ಹೇಳಿದ್ರೆ ರೂಪೇಶ್ ಶೆಟ್ಟಿ ಆಕ್ಟ್ ಮಾಡಿರೋ ಮೂವಿ ಅಂತ ಹೇಳ್ತಾರೆ. ಅದು ನಮ್ಗೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಅದೇ ಅವ್ರು ವಿನ್ನರ್ ಆದ್ಮೇಲೆ ತುಂಬಾ ನಮ್ಗೆ ಬೆನಿಫಿಟ್ ಆಗಿದೆ. ಸೊ ಅದು ತುಂಬಾ ಖುಷಿ ಇದೆ. ಸೊ ರೂಪೇಶ್ ಶೆಟ್ಟಿಯ ಆ ಒಂದು ಏನು ಹೆಸರು ಇವತ್ತು ನಿಮಗೆ ಇನ್ನು ಸಿನಿಮಾಕ್ಕೆ ಒಂದು ದೊಡ್ಡ ಹೆಸರು ತಂದು ಕೊಡ್ಲಿಕ್ಕೆ ಕೂಡ ಒಂದು ಕಾರಣ ಆಗ್ತಾ ಉಂಟು. ಹೌದೌದು, ಖಂಡಿತವಾಗಿ. ಅದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ನಮ್ಗೆ ತುಂಬಾ ಸುಲಭ ಆಯ್ತು. ಇವಾಗ ಮಂಗಳೂರು ಪರಿಸರದಲ್ಲಿ ರೂಪೇಶ್ ಅನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಗಿರ್ಗಿಟ್ ಮೂವಿ ಇಟ್ಟಾದ್ಮೇಲೆ ಎಲ್ಲ ಅವರ ಪರಿಚಯ ಎಲ್ಲರಿಗೂ ಇದೆ ತುಳುನಾಡ ಜನತೆಗೆ. ಬಟ್ ಬೆಂಗಳೂರಲ್ಲಿ ಅವ್ರು ಕನ್ನಡ ಮೂವಿ ಮಾಡಿದ್ರು ಸಹ ಒಂದಿಷ್ಟು ಪರಿಸರದಲ್ಲಿ ಅವರ ಬಗ್ಗೆ ಗೊತ್ತಿರ್ಲಿಲ್ಲ. ಬಟ್ ಈ ಬಿಗ್ ಬಾಸ್ ಒಂದು ದೊಡ್ಡ ಒಂದು ಕ್ಯಾನ್ವಾಸ್ ಅನ್ನು ಸೃಷ್ಟಿ ಮಾಡಿ. ಹೌದೌದು, ಅದ್ರ ಬೇರೆ ವಿನ್ನರ್ ಆದ್ರು, OTT ಅಲ್ಲಿ ವಿನ್ನರ್, ಪ್ಲಸ್ ಟಿವಿ ಸೀಸನ್ ಅಲ್ಲಿ ಕೂಡ ವಿನ್ನರ್ ಆದ್ರು, ಜನರ ಪ್ರೀತಿಯನ್ನು ಗಳಿಸಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಅನೌನ್ಸ್ ಮಾಡಿದ್ ನಾವು, ಅವ್ರು ಹೊರಗೆ ಬಂದ ತಕ್ಷಣವೇ ಮೂವಿ ರಿಲೀಸ್ ಅನೌನ್ಸ್ ಮಾಡಿದ್ದೇವೆ. ನಾವೊಂದು 2-3 ಇಯರ್ಸ್ ಇದಕ್ಕೆ ವೇಟ್ ಮಾಡಿ ಸೊ ಈಗ ರೈಟ್ ಟೈಮ್ ನೋಡ್ಕೊಂಡೆ ನಾವು ರಿಲೀಸ್ ಮಾಡಿದ್ವಿ. ಓಕೆ. ಅರ್ಜುನ್ ಅವರೇ, ಎಸ್, ರೂಪೇಶ್ ಮತ್ತು ನಿಮ್ಮದು ಕಾಂಬಿನೇಷನ್ ಈ ಸಿನಿಮಾದಲ್ಲಿ? ಅದೇ, ನನ್ನ ಕ್ಯಾರೆಕ್ಟರ್ ಹೆಸರು ಬಾಲು ಅಂತ ಹೇಳಿ. ಬಾಲು ಏನ್ ಮಾಡ್ತಾನೆ ಈ ಬಾಲು ಈ ಸಿನಿಮಾದಲ್ಲಿ? ಈ ರಾಜೇಶ್ ಅಂದ್ರೆ ರೂಪೇಶ್ ಅವರ ಕ್ಯಾರೆಕ್ಟರ್ ಹೆಸರು. ಓಕೆ. ಸೊ ಈ ರಾಜೇಶನ್ಗೆ ಫ್ರೆಂಡ್ ಇವನು. ಓಕೆ, ಫ್ರೆಂಡ್ ಬಾಲು ಅನ್ನೋನು. ಹಾಗೆ ಒಂದು ಅದೇ ಈ ಸಿನಿಮಾ ಬೇಸಿಕಲಿ ಈ ರಿಲೇಶನ್ಶಿಪ್ಸ್, ಸಂಬಂಧಗಳ ಬಗ್ಗೆ ಹೋಗ್ತದೆ. ಅಂದ್ರೆ ಈಗ ಒಂದು ಸೈಡ್ ಫ್ರೆಂಡ್ಸು, ಆಮೇಲೆ ಇನ್ನೊಂದು ಸೈಡ್ ಒಂದು ಈ ರಾಜೇಶನ ಕ್ಯಾರೆಕ್ಟರ್ನ ಲವ್ ಸ್ಟೋರಿ. ನೀವು ಟ್ರೈಲರ್ ಅಲ್ಲಿ ನೋಡಿದ್ರು ಅವನು ಹುಡುಗಿ ಅದು ಇದು ಮತ್ತೆ ಫ್ರೆಂಡ್ಸು, ಸೊ ಇದಿಷ್ಟು ನಿಮಗೆ ಕಾಣಕ್ ಸಿಗುತ್ತೆ. ಸೊ ಈ ಇದ್ರಲ್ಲಿ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗ್ತಾ ಇರ್ತದೆ. ಬಟ್ ಅದೇ ಈ ರಿಲೇಶನ್ಶಿಪ್ನ ಸಂಭಾಲಿಸುವಂತ ಒಂದು ಟಾಸ್ಕ್ ತುಂಬಾ ದೊಡ್ಡದು. ಸೊ ಅದು ಒಂದು ಗೆರೆಯಿಂದ ಆ ಕಡೆ ಹೋದ್ರು ಈ ಕಡೆ ಹೋದ್ರು ಒಂದ್ ಸ್ವಲ್ಪ ಥಿನ್ ಲೈನ್. ಹೌದು. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗಗನ್ ಕತೆ ಮಾಡಿರುವಂತದ್ದು. ಅದೇ ಸೆಟ್ ಅಲ್ಲಿ ಅಂತೂ ಅಂದ್ರೆ ರೂಪೇಶ್ ಮುಂಚೆನೆ ಪರಿಚಯ ಹಿಂಗು. ಈಗ ಇಲ್ಲಿ ತುಳು ಸಿನಿಮಾ ಮಾಡ್ತಾ ಇರ್ಬೇಕಾದ್ರು ಸಹ ಅವ್ರ ಪರಿಚಯ. ಆಮೇಲೆ ಇದರಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ದಿನ ಅಲ್ಲೇ ಒಟ್ಟಿಗೆ ಇದ್ವಿ.
ಅಂದರೆ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಮತ್ತು ಆಚೆ ಈಚೆ ಹೋಗ್ತಾ ಬರ್ತಾ ಒಟ್ಟಿಗೆ ಹೋಗ್ತಾ ಬರ್ತಾ ಇದ್ದು ನಾವು. ಅದೇ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಅಂದರೆ ರೂಪೇಶ್ ಅವ್ರನ್ನ ಇದರಲ್ಲಿ ಈ ಗೆಟಪ್ಪಲ್ಲಿ ನೋಡೋದಕ್ಕೆ, ಅಂದ್ರೆ ಮುಂಚೆ ನಾವು ನೋಡಿದಂತಹ ರೂಪೇಶ್ ಫುಲ್ ಸ್ಟೈಲಿಶ್ ಆಗಿ ಇದ್ದಂತ ರೂಪೇಶ್, ಇದರಲ್ಲಿ ಕಂಪ್ಲೀಟ್ ಆ ಕಾಂಟ್ರಾಸ್ಟ್ ಇಮೇಜ್ ಇರುವಂತ ರೂಪೇಶ್ ಶೆಟ್ಟಿ ಇದು. ಓಕೆ 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 ಈಗ ಎಸ್, ಈಗ ಇದು ಕಾಂಟ್ರಾಸ್ಟ್ ಅಂತ ನೀವು ಹೇಳಿದ್ರಿ ಆಫ್ಟರ್ ಏನು ಈಗ 2-3 ಇಯರ್ಸ್ ನಂತರ ಈಗ ನಾವು ರೂಪೇಶನ್ ನೋಡುವಾಗ ಒಂದು ಬೇರೆ ಒಂದು ಏನು ಪರ್ಟಿಕ್ಯುಲರ್ಲಿ ನಾವು ಬಿಗ್ ಬಾಸ್ ಪ್ಲಾಟ್ಫಾರ್ಮಲ್ಲಿ ನೋಡಿದ ನಂತರ ಇರುವಂಥ ಒಂದು ಇಮೇಜ್, ಗೆಟಪ್ ಮತ್ತು ನಾವು ಈ ಟ್ರೇಲರಲ್ಲಿ ನೋಡಿದಾಗ ಏನೋ ತುಂಬ ಸಾಧು ಸ್ವಭಾವದ ಹುಡುಗನಾಗೆ ಅಲ್ಲಿ ರೂಪೇಶ್ ಕಾಣಿಸ್ತಾರಲ್ಲ. ಸೊ ನನಗೆ ಕಥೆಯನ್ನು ಕೇಳಲಿಕ್ಕೆ ಆಗುದಿಲ್ಲ, ಆದರೆ ಆ ಕಾಂಟ್ರಾಸ್ಟನ್ನು ನೀವು ಯಾವ ರೀತಿಯಲ್ಲಿ ಇದು ಮಾಡಿ ಡಿಫೈನ್ ಮಾಡ್ಬೋದಂತ. ಸುಮ್ಮನೆ ಈಗೊಬ್ಬ ನನಗೆ ಇದರ ಅದೇ ನೋಡುವಾಗ ತುಂಬ ಸಾಧು ಸ್ವಭಾವದ ಏನೋ ಒಂದು ಹುಡುಗನ ಥರ ಕಾಣ್ತಾ ಇದ್ರು. ಅಲ್ಲೇ ಆಕ್ಚುಲಿ ಅವರ ಆಕ್ಟರ್ ಇನ್ಸೈಡ್ ಹಿಮ್ ಬಂದಿದ್ದಲ್ಲೇ ಅಂತ. ಅಂದ್ರೆ ಈಗ ರೂಪೇಶ್ ಅನ್ನು ಈಗ ಹೀಗೆ ನೋಡುವಾಗ ಹೇಗಿರ್ತಾರೋ, ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಅಲ್ಲಿ ಈ ಸಿನಿಮಾದಲ್ಲಿ. ಸೊ ಅದರಲ್ಲಿ ಅವರ ಈ ಆಕ್ಟಿಂಗ್ ಎಬಿಲಿಟಿ ಅಲ್ಲೇ ಎದ್ದು ಕಾಣ್ತಾ ಇದೆ ಅಂತ. ಅವರ ಪ್ರಿಪರೇಷನ್ ಆಗಿರ್ಬೋದು, ಈಗ ಸಿನಿಮಾಗೆ ಮಾಡಿದಂತ ಪ್ರಿಪರೇಷನ್ಸ್ ಆಗಿರ್ಬೋದು, ಅದಕ್ಕೆ ಎಷ್ಟು 8-10 kg ಅವರು ಗೈನ್ ಆಗಿದ್ರು. ಸಲುವಾಗಿ ಹೌದು, ಗೈನ್ ಆಗಿದ್ರು. ಮತ್ತೆ ಲುಕ್ ಕಂಪ್ಲೀಟ್ ಚೇಂಜ್ ಆಯ್ತು, ಮ್ಯಾನರಿಸಮ್ ಚೇಂಜ್. ನೀವು ನೋಡಿದ್ರೆ ರೂಪೇಶ್ ಹೀಗೆ ನಡೀತಾ ಇದ್ದವರು ಅದ್ರಲ್ಲಿ ಹೀಗೆ ನಡೀತಾ ಇದ್ದಾರೆ. ಅದನ್ನೇ ನಾನು ಕೇಳ್ತಾ ಇದ್ದೆ. ಕಂಪ್ಲೀಟ್ ಮ್ಯಾನರಿಸಮ್, ಕಂಪ್ಲೀಟ್ ಪ್ರಿಪರೇಷನ್ಸ್ ಏನ್ ಹೇಳ್ಬೋದು. ಸೊ ಇವ್ರಿಗೆ ಹೇಗೆ ಬೇಕೋ ಅಲ್ಲಿ ಅವರು ಹಾಗೆ. ಇದು ನಾನು ನಿರ್ದೇಶಕರ ಹತ್ರ ಕೇಳುವಂತದ್ದು, ಬಹುಶಃ ಬಿಗ್ ಬಾಸ್ಗಿಂತಲೂ ಸ್ವಲ್ಪ ದೊಡ್ಡ ಟಾಸ್ಕ್ ಕೊಟ್ಟಿದ್ರೆ ಏನು ಅದು ಆ ಟೈಮಲ್ಲಿ ಅವರಿಗೆ ಅದು ದೊಡ್ಡ ಟಾಸ್ಕ್. ನಾನು ಅಪ್ರೋಚ್ ಮಾಡಿದಾಗ ಇದ್ದ ಒಂದು ಲೈನ್ ಬೇರೆ ರೀತಿ ಇತ್ತು, ಒಂದು LIC ಆಫೀಸರ್ನ ಲೈಫ್ ಸ್ಟೋರಿ ಅಂತ ಇತ್ತು. ಬಟ್ ನಾವು ಏನೋ ಒಂದು ಡಿಫ್ರೆಂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ಯಕ್ಷಗಾನದಲ್ಲಿ ಸಿಂಹದ ವೇಷ ಹಾಕುವವನ ಜೀವನದ ಒಂದು ಕತೆ ಮಾಡುವಂತ ಪ್ಲಾನ್ ಮಾಡಿದ್ ನಾವು. ಅಂದ್ರೆ ಕತೆಗೆ ಅದು ಸೂಕ್ತವಾಗಿ ಹೊಂದಾಣಿಕೆ ಆದ ಮೇಲೆ ಸೊ ಅವರಿಗೆ ಅದು ಹೇಳುವಾಗಲೇ ಶಾಕ್ ಆಯ್ತು. ಅಂದ್ರೆ ಅವರ ತಂದೆ ಯಕ್ಷಗಾನ ಕಲಾವಿದ್ರು, ಆದ್ರೆ ಇವರು ಯಕ್ಷಗಾನದಲ್ಲಿ ಪಾತ್ರ ಮಾಡಿದಾರ ನಂಗೆ ಗೊತ್ತಿಲ್ಲ, ಮತ್ತೆ ಪಾತ್ರ ಮಾಡಿದ್ರು ಸಹ ಈ ಸಿಂಹದ ವೇಷ ಹಾಕುವ ಪಾತ್ರ ಮಾಡಿದಾರ ಗೊತ್ತಿರ್ಲಿಲ್ಲ ನನಗೆ. ಅದಕ್ಕೆ ನಾನು ನೀವೇ ಹಾಕ್ಬೇಕು, ನೀವೇ ಅದು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಏನು ಪ್ರಿಪರೇಷನ್ ಬೇಕು. ಆತ ಯಕ್ಷಗಾನದಲ್ಲಿ ಸಿಂಹದ ವೇಷ ಹಾಕುವ ಮಾಡೆಲ್ ತರ ಇರುವುದಿಲ್ಲ ಅವನಿಗೆ. ಅಲ್ಲಿ ವಿಲೇಜ್ ಟೈಮಲ್ಲಿ ಅಲ್ಲೆಲ್ಲ ಬಿಯರ್ಡ್ ಎಲ್ಲ ಬಿಟ್ಟು ಆ ತರ ಲುಕ್ ಯಾರು ಕಡಿಮೆ. ಬಟ್ ಅವರ ದಿನನಿತ್ಯದ ಕೆಲಸದಲ್ಲಿ ಅವರು ಸ್ವಲ್ಪ ತೋರ ಇದ್ದವ್ರು ಇರ್ತಾರೆ, ಸಪುರ ಇದ್ದವ್ರು ಇರ್ತಾರೆ, ಮಾಡರ್ನ್ ಲುಕ್ ಇರುವುದಿಲ್ಲ. ಸೊ ಹಾಗಾಗಿ ನಾವು ಅವರನ್ನ ರೂಪೇಶ್ ಶೆಟ್ಟಿ ಏನು ಕಾಣ್ತಿದ್ರು ಪ್ರಪಂಚಕ್ಕೆ ಇಲ್ಲಿಗೆ, ಅದನ್ನು ಉಲ್ಟಾ ಕಾಣಿಸುವಂತ ಪ್ಲಾನ್ ಮಾಡಿ ಅವರಿಗೆ ಈ ತರ ಕ್ಯಾರೆಕ್ಟರ್ ನಾವು ಸ್ಕೆಚ್ ಮಾಡಿದ್ದು. ವಂಡರ್ಫುಲ್ ವಂಡರ್ಫುಲ್. ಒಬ್ಬ ಸೃಜನಶೀಲ ನಿರ್ದೇಶಕ ಅಂತ ಹೇಳಿದ್ರೆ ಅದೇ ಅಲ್ವಾ, ಒಬ್ಬ ನಟನನ್ನು ಇದ್ದ ರೀತಿಯಲ್ಲಿ ತೋರಿಸುವುದು ಇಟ್ಸ್ ನಾಟ್ ದೊಡ್ಡ ಅಚೀವ್ಮೆಂಟ್ ಅಲ್ಲ. ಎಸ್ ಪಂಚಮಿ ಅವರೇ, ನಿಮ್ಮ ರೋಲ್ ಈ ಸಿನಿಮಾದಲ್ಲಿ ಮತ್ತು ಎಂಟೈರ್ ಈ ಒಂದು ಟೀಮಲ್ಲಿ ಹೇಗೆ ಅನಿಸ್ತು ನಿಮಗೆ? ಸರ್, ನನಗೆ ಇದು ಅವಕಾಶ, ಇದು ನನ್ನ ಡೆಬ್ಯೂ ಮೂವಿ. ಇದಕ್ಕಿಂತ ಮುಂಚೆ ಮಾಡಿದ್ದೇನೆ, ಬಟ್ ಅದನ್ನು ತೆರೆ ಮೇಲೆ ಕಾಣ್ಬೇಕಷ್ಟೇ. ನಂಗೆ ನನ್ನ ಫ್ರೆಂಡ್ ಒಬ್ರು ಸ್ಟೋರಿ ಅಪ್ರೋಚ್ ಮಾಡಿದ್ರು, ಏನೋ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಮತ್ತೆ ಹೇಳಿದ್ದೆ ಡೈರೆಕ್ಟರ್ ಹತ್ರ ಮಾತಾಡುವ ಅಂತ ಹೇಳಿ. ಅವ್ರು ಹೇಳಿದಾಗ್ಲೇ ನನಗೆ ಸ್ಟೋರಿ ಲೈನ್ ಇಷ್ಟ ಆಯ್ತು. ನನಗೆ ಅಂದ್ರೆ ಅಪರ್ಚುನಿಟೀಸ್ ಬರ್ತಾ ಇತ್ತು, ಬಟ್ ಯಾವುದು ಮನ್ಸಿಗೆ ಹಿಡ್ಸಿರ್ಲಿಲ್ಲ, ನನಗೆ ಮಾಡಬೇಕು ಅಂತ ಅನ್ಸಿರ್ಲಿಲ್ಲ ನನಗೆ. ಇವ್ರು ಹೇಳಿದಾಗ್ಲೇ ನನಗೆ ಎಸ್ ಇಂಟ್ರೆಸ್ಟಿಂಗ್ ಉಂಟು ಅಂತ ಅನ್ಸಿತ್ತು. ನಿಮಗೆ ಮಾಡಬೇಕಂತ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ಸೀರಿಯಲೇ ನಿಮಗೆ ತುಂಬಾ ನಿಮಗೆ ಇಷ್ಟದ ಇದಾಗಿತ್ತ ಹೇಗೆ? ಹಾಗಲ್ಲ ಸರ್, ನನಗೆ ಒಬ್ಳು ನಟಿಯಾಗಿ ಗುರ್ತಿಸ್ಕೊಳ್ಳಿಕ್ಕೆ ಇಷ್ಟ, ಒಬ್ಬ ಕಲಾವಿದೆಯಾಗಿ ಗುರ್ತಿಸ್ಕೊಳ್ಳಿಕ್ಕೆ ಇಷ್ಟ. ಆದಷ್ಟು ಚಾಲೆಂಜಿಂಗ್ ರೋಲ್ಸ್, ಈಗ ಇವ್ರು ಹೇಳಿದ್ರಲ್ಲ ರೂಪೇಶ್ ಶೆಟ್ಟಿ ಅವರನ್ನ ಯಾವತ್ತು ಗ್ಲಾಮರಸ್ ಆಗಿ ನೋಡಿದ್ರು, ಇದು ಅವರಿಗೆ ಒಬ್ಬ ಆಕ್ಟರ್ ಆಗಿ ಇದೊಂದು ಚಾಲೆಂಜ್. ಮಂಕುಬಾಯಿ ಅನ್ನುವಂಥ ರೋಲ್ ಆಕ್ಟರ್ ಆಗಿ ಅವರಿಗೊಂದು ಚಾಲೆಂಜ್. ಆದ್ರೆ ಅವರ ಏನು ಹೇಳ್ತಾರೆ, ಅವರ ಟ್ಯಾಲೆಂಟ್, ಪ್ರತಿಭೆ ಏನಿದೆ ಅದು ಹೊರಗೆ ಬರೋದು ಈ ತರ ರೋಲ್ಸ್ಗಳು ಕೊಟ್ಟಾಗ ಮಾತ್ರ. ಆ ತರ ರೋಲ್ಸ್ಗಳು ಚೂಸ್ ಮಾಡುವ ಅಂತ ನನಗೆ ಇಷ್ಟ. ಪ್ಲಸ್ ಮೂವಿಯಲ್ಲಿ ಕಂಟೆಂಟ್ಸ್ ಕೂಡ ಇರಬೇಕು ಅಲ್ವಾ. ನಂಗೆ ಅವ್ರು ಕೇಳಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ನಾನು ಆಡಿಯನ್ಸ್ ಆಗಿ ಈ ಮೂವಿ ನೋಡ್ತಿದ್ರು ಸಹ ನನಗೆ ಇಷ್ಟ ಆಗ್ತಿತ್ತೇನೋ ಬಹುಶಃ. ವಂಡರ್ಫುಲ್ ವಂಡರ್ಫುಲ್. ಸೊ ಹಾಗಾಗಿ ಒಪ್ಪಿಕೊಂಡೆ. ಗಗನ್ ಅವರೇ, ಮಂಕುಬಾಯಿ ಫಾಕ್ಸಿ ರಾಣಿ ಈ ಟೈಟಲ್ ಒಂಥರ
ಒಂಥರ ಕ್ಯಾಚಿ ಮತ್ತೊಂಥರ ಫನ್ನಿ ಮತ್ತೊಂಥರ ಏನೋ ಇದೆ ಏನಿದ್ದು. ಅದೇ ನಾವು ಅದು ಇಟ್ಟದ್ದು ಈ ಕಾರಣಕ್ಕಾಗಿ ಒಂದು ಇವಾಗ ಅದು ಇಂಟ್ರೊಡಕ್ಷನ್ ಕೊಡುವಾಗ ಏನೋ ಡಿಫ್ರೆಂಟ್ ಇದೆ, ಏನಿದು, ಏನು ಯುನಿಕ್, ಈ ರೀತಿಯ ಪ್ರಶ್ನೆಗಳು ನಮ್ಗೆ ಬೇಕಿತ್ತು. ಆ ಕಾರಣಕ್ಕಾಗಿ ನಾವು ಅದನ್ನ ಇಟ್ಟದ್ದು. ಅದು ಇಟ್ಟದ್ದು ಮಾತ್ರ ನಾನಲ್ಲ, ಅದ್ರ ಕ್ರೆಡಿಟ್ ಸುಶಾಂತ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವರು ಸಹ ಪರಿಚಯ ಇಲ್ಲ ನನಗೆ, ಮುಖ ಪರಿಚಯ ಇಲ್ಲ, ನೋಡಿ ಪರಿಚಯ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್. ಅವರು ಸಜೆಷನ್ ಮಾಡಿದ್ದದು. ಇದರ ಹಿನ್ನೆಲೆಯ ಕಾರಣ ನನ್ನ ಕತೆಗೆ ತುಂಬಾ ಅಂದ್ರೆ ತುಂಬಾ ಮ್ಯಾಚ್ ಆಗ್ತಿತ್ತು, ಹತ್ತಿರವಾಗಿತ್ತು. ಸೊ ಅದಕ್ಕೆ ನಂಗೆ ಇದು ಈ ಟೈಟಲ್ ಇದಕ್ಕೆ ಮ್ಯಾಚ್ ಆಯ್ತು ಅಂತ ಖುಷಿ ಆಯ್ತು. ಬಟ್ ಅದೇ ಅದರ ಮೀನಿಂಗ್ ಹೇಳುವ ಹಾಗಿಲ್ಲ, ಅದು ಕಥೆಯ ಎಲ್ಲ ಅಂಶಗಳನ್ನು ಬಿಟ್ಟು ಕೊಟ್ಟ ಹಾಗೆ. ಅದು ಮಾತ್ರ ಎರಡು ಶೇಡ್ ಇರುವಂತದ್ದು. ಅಂದ್ರೆ ನಾಯಕನ ಒಂದು ವರ್ಡ್ ಮಂಕುಬಾಯಿ ಅಂತ, ಫಾಕ್ಸಿ ರಾಣಿ ಅಂದ್ರೆ ಒಂದು ಫೀಮೇಲ್ ವರ್ಷನ್ ಬರ್ತದೆ. ಆ ಎರಡು ಹಿನ್ನೆಲೆ ಇರುವಂತದ್ದು ಒಂದು ಟೈಟಲ್. ಅದು ಯಾರು ಏನು ಅಂತ ಆಕ್ಚುಲಿ ನಿಮಗೆ ಮಾತ್ರ ಅಲ್ಲ, ಎಲ್ರಿಗೂ ಬಂದಿದೆ. ಈಗ ನನಗೆ ಫಸ್ಟ್ ಟೈಮ್ ಹೇಳುವಾಗ್ಲು, ಹೆಸರು ಹೇಳುವಾಗ್ಲು ಪುದರ್ದಾತ ಅಂತ ಕೇಳುವಾಗಾರು ಮಂಕುಬಾಯಿ ಫಾಕ್ಸಿ ರಾಣಿ, ಮಂಕುಬಾಯಿ ಫಾಕ್ಸಿ ರಾಣಿ ಅದು ಹೇಗೆ ಅಂತ ಮತ್ತೆ ಅದೇ ಅದರ ಮೀನಿಂಗ್ ಹೇಳ್ಬೇಕಾದ್ರೆ, ಅಂದ್ರೆ ಈ ಮಂಕುಬಾಯಿ ಫಾಕ್ಸಿ ರಾಣಿ ಈ ಎರಡು ಕಾಂಬಿನೇಷನ್ ಅದು ಎರಡು ಕ್ಯಾರೆಕ್ಟರ್ ನ ಕಾಂಟ್ರಾಸ್ಟ್ ತೋರಿಸ್ತದೆ ಅಲ್ಲಿ. ಈಗ ಮಂಕುಬಾಯಿ ಅಂದ್ರೆ ಒಂದ್ ಸ್ವಲ್ಪ ಪೆದ್ದಗೆ ಇನ್ನೋಸೆಂಟ್ ಆಗಿ, ಫಾಕ್ಸಿ ರಾಣಿ ಅಂದ್ರೆ ಒಂದ್ ಸ್ವಲ್ಪ ಕಪಟ ಬುದ್ಧಿ ಏನಾದ್ರೂ ಇರ್ಬೋದಾ, ಸೊ ಆ ತರದ ಇದು ಮೀನಿಂಗ್ ಬರ್ತದೆ ಅದರಲ್ಲಿ. ಸೊ ಬಹುಶಃ ಸೆಟ್ ಅಲ್ಲಿ ನೀವು ಕೂಡ ತುಂಬಾ ಎಂಜಾಯ್ ಮಾಡಿರ್ಬಹುದು ಈ ಹೆಸರಿಗೆ. ಅದು ಹೆಸರು ಇಟ್ಟಾಗ ಖುಷಿ ಆಯ್ತು, ಬಟ್ ಅದರಿಂದ ಸಮಸ್ಯೆ ನಾವು ಜಾಸ್ತಿ ಅನುಭವಿಸಿದ್ವಿ. ಅಂದ್ರೆ ಸಮಸ್ಯೆಗಿಂತ ಅರ್ಥ ಆಗುದಿಲ್ಲ ಯಾರಿಗೆ ಸಹ. ನಾವು ಒಂದು ವಾರ ಬಿಟ್ಟು ಕೇಳಿದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಅದು ಏನು ಅದು ಹಾಗಂತ ಹೇಳ್ತಾರೆ. ನಮ್ಗೆ ಅದು ಸಮಸ್ಯೆ ಇಲ್ಲ ಆಕ್ಚುಲಿ, ಬಟ್ ಅವ್ರಿಗೆ ಆಕ್ಚುಲಿ ನೆನಪಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಮ್ಮ ಕತೆಗೆ ಏನಿದೆ ಅದಕ್ಕೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಮ್ಯಾಚ್. ನಮ್ಗೊಂದು ಕಾಲ್ ಇದೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ, ಪುರುಷೋತ್ತಮ ಅಂತ. ಪುರುಷೋತ್ತಮ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಪುರುಷೋತ್ತಮ ಅವರೇ? ನೋಡಿಲ್ಲಿ ಬಾರಿ ಖುಷಿ ಪಡ್ಲಿಕ್ಕೆ ಆರಂಭಿಸಿದ್ರು ನಾನು ಯಾರು ಅಂತ ಕೇಳೋ ಹೊತ್ತಿಗೆನೆ ನಮ್ಮ ಸಿನಿಮಾದ ಪುರುಷೋತ್ತಮರ ಅಂತ. ಅದೇ ಅವರಿಗೆ ಅಲ್ಲಿ ಮಾತಾಡಿದ್ ಸಾಕಾಗ್ಲಿಲ್ಲ, ಹಾಗೆ ಪುನಃ ಇಲ್ಲಿ ಫೋನ್ ಮಾಡಿ ಮಾತಾಡ. ಇವಾಗ 5 ನಿಮಿಷ ಮುಂಚೆ ಇದ್ರು ನಮ್ಮೊಟ್ಟಿಗೆ ಅವರು. ಹೌದಾ? ಈ ಸಿನಿಮಾದ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವರು ಕೂಡ. ಅದೇ ಪುರುಷೋತ್ತಮನ ಪಾತ್ರ ಮಾಡಿದ್ದಾರೆ, ರೂಪೇಶ್ ಶೆಟ್ಟಿ ಫ್ರೆಂಡ್ ನ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಪ್ರಶಾಂತ್ ಅಂಚನ್ ಅಂತ ಹೇಳಿ ಗೊತ್ತಿದ್ರು. ಪ್ರಶಾಂತ್ ಅಂಚನ್ ಕೈಯಾಡಿ ಅವರೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೇನೆ ರೂಪೇಶ್ ಶೆಟ್ಟಿ ಅವರ ಜೊತೆ. ನನ್ನ ಕ್ಯಾರೆಕ್ಟರ್ ನಾನು ಮತ್ತೆ ಅರ್ಜುನ್ ಕಥೆ ವಿವೇಕ್ ಅಂತ. ಸೊ ಗಗನ್ ಅವರ ಒಂದು ಚೊಚ್ಚಲ ಮೂವಿ, ಅವರ ಒಂದು ಸಕ್ಸಸ್ ಆಗಿದೆ. ಯಾಕಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಮೂವಿಯನ್ನ. ಇದು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರಿಗೆ ಖುಷಿ ಆಗುತ್ತೆ. ನಿಮಗೆ ಹೇಗಾಗಿತ್ತು ಸರ್ ಸಿನಿಮಾ? ನನಗೆ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ನನ್ನ ಕಲಾವಿದರಿಗೆ ಒಂದು ಮೂವಿ ನಾವು ಮಾಡಿದಂತ ಆಕ್ಟ್ ಮಾಡಿದಂತ ಮೂವಿ ಇಲ್ಲಿದ್ದಾದ್ರೆ ತುಂಬಾ ಒಂದು ಖುಷಿ. ಸೊ ಒಟ್ಟಾರೆ ಇದೊಂದು ಎಕ್ಸೈಟ್ಮೆಂಟ್ ಆಗಿದ್ದೇನೆ ಈ ಒಂದು ಮೂವಿಯನ್ನು ನೋಡ್ಲಿಕ್ಕೆ. ಮತ್ತೆ ಇದೊಂದು ನಮ್ಮ ಟೀಮ್ ಏನಿದೆ ತುಂಬಾ ಎಂಜಾಯ್ ಮಾಡಿದಂತ ಸಿನಿಮಾ. ಓಕೆ ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೇನೆ. ನಿಮ್ಮನ್ನು ಸೇರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಏನಾದ್ರು ಹೇಳುವಂತದ್ದು ಇದ್ರೆ ಹೇಳಿ. ವೀಕ್ಷಕರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಒಂದು ಥಿಯೇಟರ್ಗೆ ಒಂದು ಮೂವಿ ನೋಡಿ, ಇಷ್ಟ ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕರ್ಕೊಂಡು ಹೋಗಿ ಮೂವಿ ತೋರಿಸಿ ಅಂತ ಒಂದು ರಿಕ್ವೆಸ್ಟ್. ಎಸ್, ಜೊತೆಗೆ ಏನಾದ್ರೂ ಗುಟ್ಟಲ್ಲಿ ಏನಾದ್ರು ಹೇಳಲಿಕ್ಕೆ ಬಾಕಿ ಇದ್ದದ್ದು ಇದ್ರೆ ಹೇಳ್ಬೋದು ಸೆಟ್ ನಲ್ಲಿ. ಹೇಳದೇ ಇದ್ದದ್ದು ಹೌದು, ಸೆಟ್ ನಲ್ಲಿ ಏನಾದ್ರು ಡೈರೆಕ್ಟರ್ ಹೇಳಿದ್ದಾರೆ ಇವತ್ತು ಏನ್ ಮಾತಾಡ್ಲಿಕ್ಕೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಂಚಮಿ ಅವರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಸರ್ ಅರ್ಜುನ್ ಅವರೇ, ನಿಮ್ಮ ಕ್ಯಾರೆಕ್ಟರ್ ಅನ್ನು ಸ್ವಲ್ಪ ನೀವು ಡೆವಲಪ್ ಮಾಡಿ ಹೇಳೋದಾದ್ರೆ. ನನ್ನ ಕ್ಯಾರೆಕ್ಟರ್ ನಿಮಗೆ ಡೆವಲಪ್ ಮಾಡಿ ಹೇಳಿದ್ರೆ ಇವ್ರು ಹೊಡಿತಾರೆ ನನಗೆ. ಇಲ್ಲ, ನನ್ನ ಒಟ್ಟು ಸಿನಿಮಾದಲ್ಲಿ ನಿಮ್ಮ ಭಾಗಿದಾರಿಕೆ, ಪ್ರೆಸೆಂಟೇಷನ್, ನಿಮ್ಮ ರೋಲ್, ಆಕ್ಟಿಂಗ್. ಓಕೆ, ನನ್ನ ಕ್ಯಾರೆಕ್ಟರ್ನ ಒಂದು ಇದು ಹೇಳ್ತೇನೆ, ನಾನು ಜಿಸ್ಟ್ ಹೇಳ್ತೇನೆ. ಅಂದ್ರೆ ಈಗ ಗಗನ್ ನನ್ನನ್ನು ಅಪ್ರೋಚ್ ಮಾಡಿದಾಗ ನೀವು ಬೇಕು ಅಂತ ಹೇಳಿದ್ರು. ಇದಕ್ಕೆ ನೀವು ಚಂದ ಕಾಣ್ತೀವಿ ಅದಕ್ಕೆ ಬೇಕು ಅಂತ ಅಲ್ಲ, ನಾನು ಆಕ್ಚುಲಿ ಇದಕ್ಕಿಂತ ಮುಂಚೆ ಇವರು ದೇವದಾಸ್ ಕಾಪಿಗಡ್ ಸರ್ ಅವ್ರದ್ದು ಅರೆಮರ್ಲೇರ್ ಮೂವಿಯಲ್ಲಿ
ಇದು ನೆಗೆಟಿವ್ ಲೀಡ್ ಆಗಿ ಮಾಡಿದ್ದೆ. ಓಕೆ ಓಕೆ. ಸೊ ಅದರಲ್ಲಿ ದಪ್ಪ ಇದ್ದೆ, ಹಾ. ಫುಲ್ ಗಡ್ಡ ಇತ್ತು. ಮತ್ತೆ ಅದರಲ್ಲಿ ಈ ಡ್ರೆಸ್ಸಿಂಗ್ ಎಲ್ಲ ಒಂದು ಸ್ವಲ್ಪ ಈ 3 ಪೀಸ್ ಸೂಟು, ಸೊ ಆ ತರದ ಒಂದು ಕ್ಯಾರೆಕ್ಟರ್. ನಿಮಿಷ ಮುಂದೆ ಕಾಲ್ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಗಗನ್ ಇದ್ದಾರೆ, ಅರ್ಜುನ್ ಇದ್ದಾರೆ, ಪಂಚಮಿ ರಾವ್ ಅವರಿದ್ದಾರೆ. ನಮಸ್ತೆ, ನಾವು ಆರಾಮ, ನೀವ್ ಹೇಗಿದ್ದೀರಾ? ನಾಳೆ ರಿಲೀಸ್ ಇವಾಗ ಮೂವಿ. ಯಾರು ಸರ್ ಮಾತಾಡೋದು? ಗೊತ್ತಾಗ್ಲಿಲ್ಲ. ಗಗನ್ ಅವ್ರಿಗೆ ಗೊತ್ತಾಯ್ತಾ ಏನೋ? ನನಗೊಂದು ಪ್ರೀತಿ ಇಟ್ಟು ಕಾಲ್ ಮಾಡಿದಕ್ಕೆ ಧನ್ಯವಾದ. ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ ಉತ್ಸವ ವಾಮಂದಳ ಅಂತ. ಬಲತೆಲಿಪಾಲೆ ಕಾಮಿಡಿ ಕಿಲಾಡಿ ಅದರಲ್ಲೆಲ್ಲ ಅದು ಪಾರ್ಟಿಸಿಪೇಟ್ ಅವರು ಮಂಗಳೂರವರೇ, ಮಂಗಳೂರಿನ ಪ್ರತಿಭೆ. ಓಕೆ ಓಕೆ ಓಕೆ. ನಂಗೆ ಮಂಗಳೂರು ಕನ್ನಡ ಸ್ವಲ್ಪ ಅಂದಾಜ್ ಆಯ್ತು ನಿನ್ನದೇ ಅಂತ, ಅದು ಸ್ವಲ್ಪ ಮತ್ತೆ ಸಹ ಕನ್ಫ್ಯೂಸ್ ಆಯ್ತು ಯಾರು ಅಂತ, ಜನ ಯಾರು ಅಂತ. ಉತ್ಸವ ನಾಳೆ ರಿಲೀಸ್, ಮತ್ತೆ ಇವತ್ತು ಸಂಜೆ 6:30ಕ್ಕೆ ನಾನು ಗ್ರೂಪಲ್ಲಿ ಹಾಕಿದ್ದೇನೆ ಆಲ್ರೆಡಿ, ಬರ್ಬೇಕು. ನೋಡಿದಿರ? ಕನ್ಫ್ಯೂಸ್ ಆಗ್ತದಲ್ಲ, ಜನ ನಾನೇ. ಬರ್ತೆ ಬನ್ನಿ, ಬನ್ನಿ ಯಾ ಖಂಡಿತ ಬರ್ಬೇಕು. ಖಂಡಿತ ನಾಳೆ ರಿಲೀಸ್. ಫೈನಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಕೆಲವು ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಅರ್ಜುನ್ ಅವರೇ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಅದೇ ಅದರಲ್ಲಿ ನನ್ನ ಗೆಟಪ್ ಚೇಂಜ್ ಇತ್ತು. ಸೊ ಇಲ್ಲಿ ಬಂದು ಅದರ ಕರೆಕ್ಟ್ ಆಪೋಸಿಟ್ ಕಾಣ್ಬೇಕು ಅರ್ಜುನ್ ಅಣ್ಣ ಹೇಳಿದ್ರು. ಕರೆಕ್ಟ್ ಆಪೋಸಿಟ್ ಅಂದ್ರೆ ಗಡ್ಡ ತೆಗಿಬೇಕು ಒಂದು, ಮತ್ತೆ ನಮಗೊಂದು ಕಾಲ್ ಬಂತು ಮತ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹಾ ಕ್ರಿತೇಶ್ ಬ್ರೋ ನಮಸ್ತೆ. ಥ್ಯಾಂಕ್ ಯು ನಿಖಿಲ್ ವರ್ಕ್ ಮಾಡ್ಕೊಂಡಾಗ ಒಟ್ಟಿಗೆ ಇರ್ತಾರೆ. ಕನ್ನಡ ಮೂವಿ ಕುಡ್ಲಕ್ಕೆ ಮಾಡ್ಕೊಂಡು ಬಾರಿ ಖುಷಿ ವಿಷಯ. ಥ್ಯಾಂಕ್ ಯು ಅಂದ್ ಕನ್ನಡ ಮೂವಿ ಒಂಜಿ ಕುಡ್ಲದಕ್ಲ ಮಂತೊಂದುಲ್ಲೆರು ಬಾರಿ ಎಡ್ಡೆ ಮಲ್ಲ ವಿಷಯ ಅಂತ ಪಂಡಾರು. ಅಂದಂದು ಮಾತೆಲ್ಲ ಸಪೋರ್ಟ್ ಮಾಡ್ಬೋದು, ಮಾತಾ ತುಳುವೇರಿಗೆ ಇನ್ನೊಂದು ರಿಕ್ವೆಸ್ಟ್, ಮಾತಾ ಸಪೋರ್ಟ್ ಮಾಡ್ಬೋದು ಕನ್ನಡ ಮೂವಿ. ಅದೇ ಖಂಡಿತ ನಮ್ಮ ತುಳುತಕ್ಲು ಮಾತ ಸೇರ್ದಜ್ಜಿ ಕನ್ನಡದ ಸಿನಿಮಾ ಮಂತನ ಈ ಪೊರ್ತುಡು ಮಾತೇರ್ಲ ಬಾರಿ ಮೋಕೆಡು ಮೆಗಲೆಗೆ ಬೆರಿಸಾಯವಾದ ಉಂತೋಡು ಬೇತದ ಉಂಟು ಸರ್ ಪಂಡ್ರೆ. ಇದ್ದೀವಿ ಮಾತಾ ಅರ್ಜುನ್ ಥ್ಯಾಂಕ್ ಯು. ಗಗನ ರೂಪೇಶ್ ಶೆಟ್ಟಿ ಅಂತ ಕೆಲವರು ಥ್ಯಾಂಕ್ ಯು ಮಾತೇನಲ್ಲ ಪರವಾದ. ಥ್ಯಾಂಕ್ ಯು. ಎಸ್ ನಮ್ಮ ಗಡ್ಡದ ಪರ್ಮಿಷನ್ ಅಡಿತ ಗಡ್ಡದಿರ್ತದೆ ಬೊಕ್ಕ ಬೇಸಿಕಲಿ ಈ ಸಿನಿಮಾ ಶೂಟ್ ಆಯ್ನಿ, ಈ ಸಿನಿಮಾ ಶೂಟ್ ಆದದ್ದು ವಿಟ್ಲ ಕುಡ್ತಮಗಿರು ಆ ಸೈಡ್ ಅಲ್ಲಿ. ಕುಡ್ತಮಗಿರು ವಿಟ್ಲ. ಸೊ ಅಲ್ಲಿನ ಜನಗಳು ಹೇಗಿರ್ತಾರೆ ಅಂದ್ರೆ ಯಾವ ತರದ ಗಡ್ಡ ತೆಗಿಲಿಕ್ಕೆ ಬಿಡ್ತಾ ಇಲ್ಲ. ಹಲೋ ಸರ್, ಯಾರು ಮಾತಾಡ್ತಾ ಇದ್ದೀರಿ? ಎಲ್ಲ ದೊಡ್ಡ ಪ್ರತಿಭೆಯನ್ನು ಗುರುತಿಸಿದ್ದಾರೆ ವೇದಿಕೆಯಲ್ಲಿ. ನಮಸ್ತೆ ಸರ್. ಚಾನಲ್ಗೆ ಥ್ಯಾಂಕ್ ಯು ಹೇಳ್ತೇನೆ. ತಾವ್ಯಾರು ಸರ್? ಸರ್ ಕಿತೇಶ್ ಸರ್ ಹತ್ರ ಮಾತಾಡ್ಬೇಕು, ಗಗನ್ ಸರ್ ಹತ್ರ ಮಾತಾಡಿ ಸರ್, ಎಲ್ಲರೂ ಇದ್ದಾರೆ. ನಮಸ್ತೆ, ಹೇಳಿ. ಎಲ್ಲ ಸರ್ ನಮಸ್ತೆ. ಜಿತೇಶ್ ಉಳಿಯರ್ ಅವರ ಗೊತ್ತಾಯ್ತು. ಖುಷಿ ಆಗಿದೆ. ಥ್ಯಾಂಕ್ ಯು ಡ್ರೀಮ್ ಒಂದು ಕಂಪ್ಲೀಟ್ ಆಗ್ತಿನ ದಿನ ದುಗ್ಗುಂಟೆಲ್ಲ ಬಂದಿತ್ತು ಮಲ್ಲ ಮಠ ಬುದ್ಧ ಮಾಡ್ಬಾರಂದ್ರೆ ಥ್ಯಾಂಕ್ ಯು ಮಲ್ಲ ಮಠ ಇಷ್ಟ ಆಗ್ಬೇಕು. ಥ್ಯಾಂಕ್ ಯು ಬಾಯ್ ಇನ್ನು ಸಪೋರ್ಟ್ ಏಪಲ್ ಇಂಚನೆ ಕೊಟ್ಟು ಎನ್ನೊಂಜಿ ಮಲ್ಲ ಸಪೋರ್ಟರ್ ಆರು ಜಿತೇಶ್ ಬಂದು ಗುರುತಿನ ಚಾನಲ್ ಅಂತಿನೊಂದ್ರೆ ಬಂದ ಎಷ್ಟೋ ಪ್ರತಿಭೆ ಎಷ್ಟಿನ ವೇದಿಕೆ ಅಂದಂದು ಅಂಚದು ಗಂಡು ಬರ್ತಂದ್ರೆ ಮಲ್ಲ ಮಠ ಇಷ್ಟ ಪಡಿದ್ರೆ ಖಂಡಿತ ಬ್ರೋ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಸ್ ಅರ್ಜುನ್ ಅವರೇ. ಎಸ್ ಸರ್, ಕುಡ್ತಮುಗೇರಲ್ಲಿದ್ದೇವೆ. ಕುಡ್ತಮುಗೇರಲ್ಲಿ ಆ ಲೊಕ್ಯಾಲಿಟಿಯ ಆ ಹಳ್ಳಿಯ ಜನಗಳು ಹೇಗಿದ್ದಾರೆ ಅದೇ ತರ ನಾನು ಬೇಕಿತ್ತು. ಅಂದ್ರೆ ಈಗ ಏನು ಅದರಲ್ಲಿ ಈಗ ಶೂ ಹಾಕೊಂಡು ಇದು ಹಾಕೊಂಡು ಏನು ಆಡಂಬರ ಇಲ್ಲ, ಮುಂಡು ಉಟ್ಕೊಂಡು, ಸೊ ಆ ತರದ ಕ್ಯಾರೆಕ್ಟರ್ ಈಗ ನಂದು ಉಂಟಲ್ಲ, ನಂದಾಗಿರ್ಬೋದು, ಈಗ
ಇವರು ಪ್ರಶಾಂತ್ ಆಂಚನ್ ಅಥವಾ ವಿಕ್ಕಿ, ಈ ಪ್ರಕಾಶಣ್ಣ, ಆಮೇಲೆ ಸ್ವರಾಜ್, ಸೊ ಅವ್ರದ್ದೆಲ್ಲ ಕ್ಯಾರೆಕ್ಟರ್ ಆ ಇದಕ್ಕೆ ಹೇಗೆ ಬೇಕು, ಆ ಲೊಕ್ಯಾಲಿಟಿಗೆ ಹೇಗೆ ಬೇಕು, ಆ ಕತೆಗೆ ಹೇಗೆ ಬೇಕು, ಆ ತರ ಹೆಣದಂತಹ ಒಂದು ಪಾತ್ರಗಳು. ಓಕೆ 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 ಎಸ್ ಎಸ್ ವಂಡರ್ಫುಲ್ ವಂಡರ್ಫುಲ್. ನಾವು ಈ ನಡುವೆ ಟ್ರೇಲರ್ ಒಮ್ಮೆ ನೋಡುವ. ಎಸ್ ಸರ್. ಎಸ್ ಎಸ್. ಹೋಯ್, ಈಗ ನಿನ್ನ ಎಂಟ್ರಿ ಎಂದ ಮಲಗಿಗೆ ಬಂದದಿಲ್ಲಿ? ನಾನೊಬ್ಬ ಯಕ್ಷಗಾನ ಕಲಾವಿದ, ರಾಜೇಶ್ ಅಂತ. ನಮ್ಮದು ಮಂಗಳೂರು ಹತ್ರ ವಿಟ್ಲ, ಆದ್ರೆ ನಾವು ಹೇಳುವಾಗ ಮಂಗಳೂರು ಅಂತಾನೆ ಹೇಳುದು. ನನಗೊಂದು ವೀಕ್ನೆಸ್ ಉಂಟು, ಅದು ನನ್ನ ಫ್ರೆಂಡ್ಸ್. ನಿನ್ನೆ ಪ್ರಸಂಗ ಹೇಗಿತ್ತು? ಜನ ಇದ್ರೆ ಇವನಿಗೆ ಗೊತ್ತಾಗ್ತದೆ, ಸಿಮ್ಮಲ್ವಾ? ಆದ್ರೆ ಅವ್ರದ್ದು ಒಂದೇ ಸಮಸ್ಯೆ, ಲವ್. ಅದು ಲವ್ ಆದ್ರೆ ಹಾಗೆ, ನಿಂಗೆ ಒಂದು ಲವ್ ಆಗ್ಬೇಕು, ಹಾಗೆಲ್ಲ ಗೊತ್ತಾಗ್ತದೆ. ಹಾಗೆ ನಾನು ಒಂದು ಲವ್ ಮಾಡುವಂತ ಹೊರಟದ್ದು. ಹುಡುಗಿಯಲ್ಲಿ ಸಿಗ್ತಾರ ಮಾರೆ? ನನಗೆ ಹುಡುಗಿ ಬೇಕಿತ್ತು ಮಾರೆ, ನನಗೆ ಮದುವೆ ಆಗ್ಬೇಕಪ್ಪ ಒಂದು ಹುಡುಗಿಗೆ ಅಂತ. ಬ್ರೋಕರ್ ಸೀತಾರಾಮ ಇದ್ದಾನಲ್ಲ, ಅವನಿಗೆ ಹೇಳಿ ಒಂದು ವ್ಯವಸ್ಥೆ ಮಾಡುವ. ಬಹಳ ಒಳ್ಳೆ ಹುಡುಗಿ, ಹುಡುಗರನ್ನ ತಲೆ ಎತ್ತಿ ನೋಡುದಿಲ್ಲ ಅವಳು. ನನ್ಗೊಂದು ಲವ್ ಉಂಟು. ಎಂತೇವರೆ ಒಂದೇ ಜಸ್ಟ್ ಮಾಡಿಲ್ಲ. ನನ್ಗೆ ಮದ್ವೆ ಆಗ್ಲಿಕ್ಕೆ ಆಗುದಿಲ್ಲ, ನಂಗೆ ಹೊಟ್ಟೆ ಬಂದಿದೆ. ಅಷ್ಟೇವಾ? ನೋಡಿ ಹೊಟ್ಟೆ ನನಗೆ ಸಹ ಬಂದಿದೆ. ನಿನ್ನ ಲವ್ ಮಾಡಿದ ಗತಿಯೇ ಮಾರೆ. ಎಂತ ಗಡಿಬಿಡಿ ನಿನಗೆ? ನಿಂಗೆ ಹುಡುಗಿ ಹುಡುಕ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ಲವ್ ಇಲ್ಲದ ಹುಡುಗಿಯರಿಲ್ಲ ಅಂತ ನೀ ಅದಕ್ಕೆ ಯಾಕೆ ಮಂಡೆ ಬಿಸಿ ಮಾಡುದು? ನೀನ್ ಒಂದು ಲವ್ ಮಾಡು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ನಿನ್ನ ಹತ್ರ ಒಂದು ವಿಷಯ ಹೇಳಲಿಕ್ಕಿತ್ತ? ಲವ್ ಅಂದ್ರೆ ನೋವಿದೆ ಅಂತ ಗೊತ್ತಿರ್ಲಿಲ್ಲ. ನೀನು ಹೀಗೆ ಮಾಡಿದ್ರೆ ಮದುವೆ ಆದ ಹಾಗೆ. ಅದೊಂದು ರಿಕ್ವೆಸ್ಟ್ ಬಂದಿದೆ ರಾಣಿ ಅಂತ. ಹಾಯ್ ಅಂತ ಮೆಸೇಜ್ ಬಂದಿದೆ ನಾನು ಚಾಕ್ಲೇಟ್ ಎಲ್ಲ ತಿನ್ನೋದಿಲ್ಲ. ನಿಮ್ಗೆ ಟೊಮೆಟೊ ಸಾರು ಮಾಡ್ಲಿಕ್ಕೆ ಬರ್ತದಾ? ಮಂಕುಬಾಯಿ ಫಾಕ್ಸಿ ರಾಣಿ, ಮಂಕುಬಾಯಿ ಫಾಕ್ಸಿ ರಾಣಿ. ಎಸ್, ಇದು ಪಂಚಮಿ ಅವರೇ, ಅರ್ಜುನ್ ಅವರು ಅವರ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಿಮ್ಮ ರೋಲ್ ಸರ್, ಇದು ನಂಗೆ ತುಂಬಾ ಟ್ರಿಕಿ ಕ್ವೆಶ್ಚನ್. ನಾನು ತುಂಬಾ ಯೋಚನೆ ಮಾಡಿ ಹೇಳ್ಬೇಕು, ಯಾಕಂದ್ರೆ ನಾವೇನೋ ಪಬ್ಲಿಕ್ ಎಕ್ಸಾಮ್ ಇಟ್ಟಿಲ್ಲ ಇಲ್ಲಿ. ಅಲ್ಲ ಅಲ್ಲ ಹಾಗಲ್ಲ, ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಅದು ಸಸ್ಪೆನ್ಸ್ ಲೀಕ್ ಆಗ್ತದೆ, ಕಮ್ಮಿ ಮಾತಾಡಿದ್ರೆ ನಾನು ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ. ಆನ್ಸರ್ ಸಿಕ್ಕಿ ಬಿಡ್ತದೆ. ಸೊ ರಿವೀಲ್ ಮಾಡದೆ ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ರೂಪೇಶ್ ಅವರೊಟ್ಟಿಗೆ ಲೀಡ್ ಆಗಿ ಆಕ್ಟ್ ಮಾಡಿದ್ದೇನೆ. ಸೊ ಇದರಲ್ಲಿ ಅವರು ಹೇಳಿದ ಹಾಗೆ 2 ಹೀರೋಯಿನ್ ಇದ್ದಾರೆ. ಸೊ ಅದರಲ್ಲಿ ಒಂದು ನಾನು, ಮತ್ತೆ ಮಿಂಚಂತೆ ಮಿನುಗುತ್ತಿರೋ ಸಾಂಗಲ್ಲಿ ನೀವು ನೋಡಿರ್ಬೋದು, ಅದರಲ್ಲಿ ನಾನು ಅವರ ಲೀಡ್. ಸೊ ನನ್ನ ಪಾತ್ರ ಹೇಗುಂಟು ಅಂತ ಹೇಳಿದ್ರೆ, ನನಗೆ ಸ್ಕ್ರೀನ್ ಟೈಮ್ ಕಮ್ಮಿ ಉಂಟು, ಆದ್ರೆ ಸಹ ಈ ಪಾತ್ರದ ಸುತ್ತ ನಿಮ್ಗೆ ಕತೆ ಹೆಣಿತಾ ಹೋಗ್ತದೆ ಹಾಗೆ. ಸೊ ಈ ನನ್ನ ಒಂದು ರೋಲ್ ಹಾಗಾಗಿ ಅದು ತುಂಬಾ ಚಂದ ಬರ್ದಿದ್ದಾರೆ ಅವರು, ಗೀತೇಶ್ ಅವರು. ಮತ್ತೆ ಇದರಲ್ಲಿ ಮುಖ್ಯವಾದ ನನ್ನ ಒಂದು ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಹುಡುಗಿಯರನ್ನು ಮುಗ್ಧರು ಅಥವಾ ಒಂದು ಏನು ಗೊತ್ತಿಲ್ಲದವರು ಅಂತ ಹೇಳಿ ತೋರಿಸ್ತಾರೆ. ಆದ್ರೆ ಈ ಮೂವಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಬ್ಬ ಹುಡುಗನನ್ನು ಆ ರೀತಿ ತೋರಿಸಿದ್ದಾರೆ. ಅಂದ್ರೆ ರಾಜೇಶ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವನ ಫ್ರೆಂಡ್ಸಿಗೆಲ್ಲರಿಗೂ ಸಹ ಪ್ರೀತಿ ಅಥವಾ ಲವರ್ಸ್ ಆತರ ಒಂದು ಇರ್ತದೆ. ಇವನ್ ತುಂಬಾ ಪಾಪ, ಇವನಿಗೆ ಆತರ ಯಾವುದು ಇರುದಿಲ್ಲ. ಅವನಿಗೆ ಒಬ್ಬ ಹುಡುಗಿಯನ್ನು ಲವ್ ಮಾಡ್ಬೇಕಂತ ಆಸೆ ಅವನಿಗೆ. ಹಾಗೆ ಇದರ ಬೇಸಿಸ್ ಮೇಲೆ ಅವರು ಕತೆ ಬರೀತಾ ಹೋಗಿದ್ದಾರೆ.
ಸೊ ಅದರಲ್ಲಿ ತುಂಬ ಟ್ವಿಸ್ಟ್ಗಳು ಕಾಣ್ತದೆ. ಅವನ ಮನಸಾರೆ ಇಷ್ಟಪಡ್ತಾನೆ ಅವಳನ್ನು, ಅವಳ ಬಗ್ಗೆ ತುಂಬ ಕನಸೆಲ್ಲ ಕಾಣ್ತಾ ಇರ್ತಾನೆ. ಅವಳು ಆ ಕನಸನ್ನು ನನ್ಸು ಮಾಡ್ತಾಳ, ಅದನ್ನು ಅವನ ಮುಗ್ಧತೆಯನ್ನು ಕಾಪಾಡ್ತಾಳ, ಅದಿರೋದು ಅದನ್ನು ನಾವು ಥಿಯೇಟರ್ ನೋಡ್ಬೇಕು. ಹೌದು, ಥಿಯೇಟರ್ ನೋಡಿ ಬಿಟ್ರೆ ಇವಾಗೆಲ್ಲ ಅಂದ್ರೆ ಸರ್ ಅವರ ಆತರ ಯಾಕೆ ಹೇಳ್ತಿದಾರ ಅಂದ್ರೆ ಇಲ್ಲಿ ಎಲ್ಲಾ ಪಾತ್ರಗಳು ಇದ್ರಲ್ಲಿರೋದು ಏನಾದ್ರೂ ಅವರ ಪಾತ್ರ ಪರಿಚಯ ಮಾಡುತ್ತೆ, ಅದು ಕತೆ ಹೇಳಿದಾಗಿರ್ತದೆ. ಅದು ಇದ್ರಲ್ಲಿ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬಹುದು. ಆ ಪಾತ್ರದಲ್ಲಿ ನಿಮ್ಗೆ ಕತೆ ಹೈಲೈಟ್ ಅಂದ್ರೆ ಅವರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು, ಬಟ್ ಪಾತ್ರ ಯಾವ್ದಂತ ಹೇಳುವ ಈ ಮುಖ್ಯ ಪಾತ್ರಧಾರಿಗಳಿದು ಹೇಳುವಾಗಿಲ್ಲ. ಹೇಳಿದ್ರೆ ನಿಮ್ಗೆ ಕತೆ ಖಂಡಿತವಾಗಿ ಗೊತ್ತಾಗ್ತದೆ. ಇವಾಗ ಕೆಲವರು ದೊಡ್ಡ ತಲೆಯವರೆಲ್ಲ ಆಲ್ರೆಡಿ ಇವಾಗ ಈ ತರ ಅಂತ ನಂಗೆ ಕಳಿಸ್ತಿದ್ದಾರೆ. ಸೊ ಮೇನ್ ಇವಾಗ ಸಸ್ಪೆನ್ಸ್ ಎಲಿಮೆಂಟ್ಸ್ ಇರೋದ್ರಿಂದ ನಾವು ಅದನ್ನು ಬಿಟ್ಟು ಕೊಟ್ರೆ ಥಿಯೇಟರ್ ಅಲ್ಲಿ ನಾನು ಇದು ಪಂಚಮಿ ಅವರೇ, ಎಸ್, ಮೇಕಿಂಗ್ ಸಿನಿಮಾ ಏನಾದರೂ ಸ್ವಲ್ಪ ಖುಷಿಯ ನೆನಪುಗಳನ್ನು ಹಂಚಿಕೊಳ್ಳೋದಿದ್ದರೆ? ಶೂಟಿಂಗ್ ಸೆಟ್ಟೇ ಒಂಥರ ಮಜಾ ಇತ್ತು. ಅಂದ್ರೆ ಈಗ ಹೇಗೆ ನಾವು ಮಾತಾಡ್ತಾ ಇದ್ದೇವೆ, ಒಬ್ರಿಗೊಬ್ರು ತಮಾಷೆ ಮಾಡ್ತಾ ಇರ್ತೇವೆ, ಹಾಗೆ ಇತ್ತು. ಆದ್ರೆ ಅಲ್ಲಿ ರೀಚ್ ಆಗೋ ತನಕ ನಂಗೆ ಭಯ ಇತ್ತು ಹೇಗೋ ಏನ ಅಂತ. ಯಾಕಂದ್ರೆ ರೂಪೇಶ್ ಶೆಟ್ಟಿ ಅವರು ಕೂಡ ಕೋಸ್ಟಲ್ ವುಡ್ ಅಲ್ಲಿ ಆಗ ಮನೆ ಮಾತಾಗಿದ್ರು. ಆಮೇಲೆ ಗೀತಾ ಭಾರತಿ ಭಟ್ ಕೂಡ ಈ ಸ್ಟಾರ್ ಕಾಸ್ಟ್ ಅಲ್ಲಿ ಇದ್ದಾರೆ. ಅವರು ಬ್ರಹ್ಮ ಗಂಟು ಸೀರಿಯಲ್ ಮೂಲಕ ತುಂಬಾ ಹೆಸರು ಮಾಡಿದ್ರು. ಹಾಗೆ ಇವರೆಲ್ಲ ಇರುವಾಗ ನನಗೆ ಸ್ವಲ್ಪ ಭಯ ಇದ್ದೇ ಇತ್ತು. ಯಾಕಂದರೆ ಕ್ಯಾಮರಾ ಫಸ್ಟ್ ಫೇಸ್ ಮಾಡ್ತಾ ಇರ್ತೇನೆ. ನನಗೆ ಶೂಟಿಂಗ್ ಮಾಡುವಾಗ ಡೈರೆಕ್ಟ್ ಲೆನ್ಸ್ ನೋಡಬಾರ್ದಂತ ಸಹ ನನಗೆ ಗೊತ್ತಿರಲಿಲ್ಲ ಕರೆಕ್ಟಾಗಿ. ಸೊ ಹಾಗಂತ ನಾನು ಸ್ಟೇಜ್ ಪರ್ಫಾರ್ಮರ್, ನಾನು ಭರತನಾಟ್ಯಂ ಡ್ಯಾನ್ಸರ್. ಆದರೆ ಆ್ಯಕ್ಟಿಂಗ್ ಸ್ವಲ್ಪ ನನಗೆ ಹೊಸ್ತು. ಪ್ಲಸ್ ನನ್ನ ತಂದೆಯವರು ತುಳು ರಂಗಭೂಮಿಯಲ್ಲಿ ನಿರ್ದೇಶಕರು ಹೌದು, ಆ್ಯಕ್ಟರ್ ಕೂಡ ಹೌದು, ಮಧುಕರ್ ರಾವ್ ಹೆಚ್ ಅಂತ. ಸೊ ನನಗೆ ಈ ರಂಗದ ಮೇಲೆ ಸೆಳೆತ ಇತ್ತು. ಹೆಂಗಾಯ್ತು ಈ ಸಿನಿಮಾದ ನಿಮ್ಮ ಜರ್ನಿ? ತುಂಬಾ ಕ್ಯಾಮರಾ ನೋಡುವಾಗ ಸ್ವಲ್ಪ ಒಮ್ಮೆ ಲೆನ್ಸ್ ನೋಡಬಾರ್ದಿತ್ತು, ಮತ್ತೊಂದಾಯ್ತು. ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಹೋಗ್ತಾ ಸಂದರ್ಭದಲ್ಲಿ ನಟನೆ ಇದೆಲ್ಲ ನಿಮಗೆ ಹೆಂಗ ಅನಿಸ್ತು ಅಂತ? ಹೆಂಗಾಯ್ತು? ನಾನು ರೋಲ್ ಚೂಸ್ ಮಾಡುವಾಗಲೇ ನನಗೆ ಇಷ್ಟ ಆಗಿಯೇ ಚೂಸ್ ಮಾಡಿದ್ದು ಸರ್. ಹಾಗೆ ನನಗೆ ಜಾಸ್ತಿ ಒಂದು ಪ್ರಿಪೇರ್ ಆಗಬೇಕು ಅಥವಾ ಅಂದರೆ ಈ ಥರ ಕ್ಯಾರೆಕ್ಟರ್ ನನಗೆ ಒಂಥರ ಸುಲಭ ಆಗಿಯೇ ಬಂತು ನನಗೆ. ಪ್ಲಸ್ ಆ ಥರ ಎನ್ವೈರನ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ರೇನೋ ಇವರೆಲ್ಲ. ಎಲ್ಲಿ ಕೂಡ ತಪ್ಪು ಮಾಡಿದ್ರು ಕೂಡ ಒಂಥರ ಹೀಯಾಳ್ಸೋದು ಅಥವಾ ಚಿಕ್ಕದ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಕರೆಕ್ಟ್. ಎವ್ರಿ ಟೈಮ್ ಎವ್ರಿ ಮಿನಿಟ್. ಎಸ್ ಪಂಚಮಿ ಅವರು, ನಮಗೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು ಸೂಕ್ತಿ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ ಮೇಡಮ್? ನಾವು ಉಪ್ಪಿನಂಗಡಿಯಿಂದ. ಉಪ್ಪಿನಂಗಡಿಯಿಂದ, ಗೊತ್ತಾಯ್ತು ಅರ್ಜುನ್ ಅವರಿಗೆ. ಅರ್ಜುನ್ ಕದಿಯ ತಂಗಿ ಮಾತಾಡ್ತಾರೆ. ನೀವು ಮನೆಯಲ್ಲಿ ಮಾತಾಡ್ಲಿಲ್ವಾ? ಸರಿಯಾಗಿ ಸ್ಟುಡಿಯೋಕ್ಕೆ ಬಂದಾಗ ಕೂಡ ಬಿಡುದಿಲ್ಲ. ನಾನು ಸರಿಯಾಗಿ ಸಿಗ್ಲಿಲ್ಲ, ಮನೆಯಲ್ಲಿ ಸಿಗ್ಲಿಲ್ಲ. ಹಲೋ ಹಲೋ, ಹೇಳಿ ಹೇಳಿ. ಏನಾದ್ರೂ ಜೋರ್ ಮಾಡುವಂತಿದ್ರು ಕೂಡ ಮಾಡ್ಬೋದು. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಸಿನಿಮಾಗೋಸ್ಕರ ಕಾಯ್ತಾ ಇದೀವಿ ಎಲ್ಲರೂ. ಏನೇ ಬ್ರದರ್ ಹೌದಾ? ಈಗ ನಿಮ್ಮ ಬ್ರದರ್ ಸಿನಿಮಾದ್ದು ಕತೆ ಏನಾದ್ರು ಹೇಳಿದಾರಾ? ಇಲ್ಲ ಇಲ್ಲ ಇಲ್ಲ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಹಾಗಾದ್ರೆ. ಯಾವ ಕ್ವಾಲಿಟಿ ನಿಮ್ಮ ಬ್ರದರ್ ಅಲ್ಲಿ ನಿಮ್ಗೆ ತುಂಬಾ ಖುಷಿ ಆಗುವಂತದ್ದು, ತುಂಬಾ ಇಷ್ಟ ಆಗುವಂತದ್ದು ಯಾವುದು? ಖುಷಿ ನಿಮ್ಮ ಬ್ರದರ್ ಅಲ್ಲಿ ಯಾವ ಕ್ವಾಲಿಟಿ ನಿಮ್ಗೆ ಇಷ್ಟ? ಅವನು ತುಂಬಾ ಚಂದ ಹಾಡ್ತಾನೆ. ಅವನು ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲ ರೀತಿಲೂ ತುಂಬಾ ಟ್ಯಾಲೆಂಟ್ ಅದರಲ್ಲಿ ತುಂಬಾ ಚಂದ ಕೆಲಸ ಮಾಡ್ತಾನೆ, ತುಂಬಾ ಚಂದ ಹಾಡ್ತಾನೆ, ಒಳ್ಳೆ ವಾಯ್ಸ್ ಉಂಟು ಅವನಿಗೆ. ತುಂಬಾ ಚಂದ ಇದಾರಲ್ಲ ಅದಕ್ಕೆ ನೀವು ಹೇಳದ ಅಂತ, ತುಂಬಾ ಚಂದ ಆಕ್ಟ್ ಮಾಡ್ತಾರೆ ಅಂತ. ಹಲೋ, ಎಸ್ ಎಸ್ ಎಸ್. ಮನೆಯಲ್ಲಿ ಹೇಗಿರ್ತಾರೆ? ಏನೋ ಕೇಳಿಸ್ಲಿಲ್ಲ ಅಲ್ಲಿ ಮೋಸ್ಟ್ಲಿ ಮನೇಲಿ ಯಾರೋ ಗೆಸ್ಟ್ ಇದ್ದಾರೆ ಮೋಸ್ಟ್ಲಿ. ಓಕೆ, ಈಗ ಫ್ಯಾಮಿಲಿ ಸಮೇತ ಎಲ್ಲ ಸಿನಿಮಾ ನೋಡ್ಲಿಕ್ಕೆ ಇದೆ. ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದೀರಿ?
ಎಲ್ಲರೂ ಜೊತೆಯಾಗಿ ಸಿನಿಮಾ ನೋಡ್ಲಿಕ್ಕೆ ರೆಡಿ ಆಗಿದ್ದೀರಿ? ಹೌದೌದೌದೌದು, ಮನೆಯವರೆಲ್ಲ ಕಾಯ್ತಿದ್ದಾರೆ. ಹೌದಾ? ಅಜ್ಜಿ, ಅತ್ತೆ, ತಮ್ಮ ಎಲ್ಲ ನೋಡ್ತಾ ಇರ್ತೀವಿ. ಅಯ್ಯೋ ಸಾಕು ಇನ್ನು ಬಿಟ್ಟರೆ ಎಲ್ಲರೂ. ಓಕೆ, ಥ್ಯಾಂಕ್ ಯು. Thank you so much. ಎಸ್, ಬಾರಿ ಖುಷಿ ಆಯಿತು. ಅದೇ ಪಂಚಮಿ ಅವರೇ, ನೀವು ಹೇಳಿದ್ರಿ ಇಡೀ ಎಂಟೈರ್ ಟೀಮ್ ತುಂಬ ಖುಷಿಯಾಗಿತ್ತು ಅಂತ. ಅರ್ಜುನ್ ಅವರೇ, ಹೆಂಗಿತ್ತು ಟೀಮ್ ಸೆಟ್? ಮತ್ತೆ ಡೈರೆಕ್ಟರ್ ಹೇಗೆ ಜೋರಿದ್ದಾರಾ? ಡೈರೆಕ್ಟರ್ ಸೂಪರ್. ಅವರು ಫುಲ್ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಏನಾದ್ರು ಈಗ ಹೀಗೆ ಬೇಕು ಅಂದ್ರೆ ಫಸ್ಟ್ ಹೇಳ್ತಾರೆ ಇಂಚ ಹೀಗೆ ಬೇಕು ಅಂತ. ಅದೇನಾದ್ರು ಕರೆಕ್ಟ್ ಸಿಗ್ಲಿಲ್ಲ ಅಂತ ಹೇಳಿ ಆದ್ರೆ ಅವರು ಆ ಕಡೆ ಈ ಕಡೆ ಹೋಗ್ತಾರೆ, ಹೀಗೆ ಮಾಡ್ತಾರೆ, ಮತ್ತೆ ಬರ್ತಾರೆ ಒಂಜಿ ಇಂಚ ಅಂದ್ರೆ ಅವ್ರಿಗೆ ಹೇಗೆ ಬೇಕು ಅದು ಅವರಿಗೆ ಸಿಗ್ತಾ ಇತ್ತು. ಅವ್ರಿಗೆ ಅದು ಅವ್ರು ಅನ್ಕೊಂಡದ್ದು ತಲೆಯಲ್ಲಿ ಒಂದು ನನಗೆ ಹೀಗೆ ಬರಬೇಕು ಅನ್ನುವಂಥದ್ದು ಬರದೆ ಅವ್ರಿಗೆ ಇದಿಲ್ಲ, ಏನೋ ಒಂದು ಪರ್ಫೆಕ್ಷನ್ ಬೇಕಿತ್ತು ಅವ್ರಿಗೆ, ಅದೊಂದು. ಆಮೇಲೆ ಸೆಟ್ ಅಲ್ಲಿ ಆದ್ರು ಎಲ್ರು ನನಗದೆ ಇವ್ರನ್ನ ನಾನಲ್ಲಿ ಸೆಟ್ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇತ್ತು. ಆಮೇಲೆ ಗೀತಾ ಭಾರತಿ ಅವ್ರನ್ನು ಅಷ್ಟೇ, ಅವರನ್ನು ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅದು ಬಿಟ್ಟಲ್ಲಿದ್ದ ಎಲ್ರು ನನಗೆ ಪರಿಚಯ ಇದ್ದವ್ರೆ. ಸೊ ಹರಟೆ ಹೊಡ್ಕೊಂಡು ಶೂಟ್ ಆಕ್ಷನ್ ಕಟ್ಟೆ ಹೇಳುವಾಗ ಮಾತ್ರ ಅಲ್ಲಿ, ಮತ್ತೆ ಆಚೆ ಬಂದ್ರೆ ಹರಟೆ ಹೊಡ್ಕೊಂಡು ಗಮ್ಮತ್ತಿತ್ತು. ಒಟ್ಟೊಂದು ಎಂಜಾಯಬಲ್ ಹೌದು ಮೆಮರೀಸ್ ಅಲ್ವಾ? ಎಸ್, ಇದು ಗಗನ್ ಅವರೇ, ಒಟ್ಟು ಈಗ ಇದರಲ್ಲಿ ಪ್ರೊಡ್ಯೂಸರ್ ಮತ್ತು ಟೆಕ್ನಿಕಲ್ ಟೀಮ್ಸ್ ಯಾರೆಲ್ಲ ಇದ್ರು? ಇದು ಪ್ರೊಡ್ಯೂಸ್ ಮಾಡಿರೋದು ಜೋಶ್ವಾ ಜೈಸನ್ ಕ್ರಾಸ್ತಾ ಅಂತ ಹೇಳಿ. ಜೋಶ್ವಾ ಜೈಸನ್ ಕ್ರಾಸ್ತಾ ಅವರು ನನ್ನ ಸ್ನೇಹಿತರು. ಅವರು ಮಂಗಳೂರವರೇ, ಅವರು ಮೂಲತಃ ಮಂಗಳೂರವರೇ. ಸೊ ಅವರು ನನಗೆ ಇದಕ್ಕಿಂತ ಮುಂಚೆ ಒಂದು ಜವನೇರ್ ಅಂತ ಒಂದು ತುಳು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಇವರು. ಸೊ ಆ ಟೈಮಿಂದ ನಂದು ಅವ್ರದ್ದೊಂದು ಬಾಂಡಿಂಗ್ ಇತ್ತು. ಸೊ ಅದಾದ್ಮೇಲೆ ಈ ಕತೆ ಅಪ್ರೋಚ್ ಮಾಡಿ ನಾನು ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು. ಇದು ಸಾಮಾನ್ಯವಾಗಿ ಮಂಗಳೂರಿನವರು ಸಿನಿಮಾ ಮಾಡಲಿಕ್ಕೆ ಹೊರಡುವಾಗ ತುಳುವಲ್ಲಿ ಮಾಡುವ ಅಂತ ಒಂದು ಜನರಲ್ ಆದಂಥ ಒಂದು ಟ್ರೆಂಡ್. ಇಬ್ಬರು ತುಳುವರು ಜವನಿಯರ್ ಅಂತೆಲ್ಲ ಮಾಡಿದವರು ಅದೇಗೆ ಕನ್ನಡಕ್ಕೆ ಶಿಫ್ಟ್ ಆದದ್ದು? ಕನ್ನಡಕ್ಕೆ ಶಿಫ್ಟ್ ಅಂತಲ್ಲ ಸರ್, ಅಂದರೆ ನಾವಿವಾಗ ತುಳುವಲ್ಲಿ ಆಲ್ಬಮ್ ಸಾಂಗ್ ಮಾಡಿದ್ದೇವೆ, ಶಾರ್ಟ್ ಫಿಲ್ಮ್ ಮಾಡಿದ್ದೇವೆ, ಕಿರುಚಿತ್ರಗಳನ್ನು ಮಾಡಿದ್ದೇವೆ, ಟೆಲಿಫಿಲ್ಮ್ಗಳನ್ನೆಲ್ಲ ಮಾಡಿದ್ದೇವೆ. ತುಳುನಾಡಿಗೆ ನಮ್ಮ ಟ್ಯಾಲೆಂಟ್ ಏನಿದೆ ತೋರಿಸಿದ್ದೇವೆ ನಾವು. ನಮ್ಮ ಬಗ್ಗೆ ಗೊತ್ತಾಯಿತು, ಇಲ್ಲಿ ಸಿನಿಮಾದವರಿಗೆ ಆಗ್ಬೋದು ಎಲ್ಲರಿಗೂ ಇವರು ಈ ರೀತಿ ಕತೆ ಬರೀತಾರೆ, ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಆ ಟೈಮಲ್ಲಿ ನಮ್ಮ ಪ್ರತಿಭೆ ಏನಿದೆ ಅದನ್ನು ಸ್ವಲ್ಪ ಹೊರ ಜಗತ್ತಿಗೆ ತೋರಿಸುವಂತ ಒಂದು ಯೋಚನೆ, ಶಾಲಾ ಕರ್ನಾಟಕಕ್ಕೆ ತೋರಿಸುವ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಆ ತರ ಒಂದು ಪ್ರಯತ್ನ. ಅದಕ್ಕೆ ಕಾರಣ ಏನಂದ್ರೆ ಒಂದು ಮಟ್ಟ ಕತೆ ಹಿಟ್ಟಾಯಿತು. ಮಂಗಳೂರು ಕನ್ನಡದಲ್ಲಿ ಮಾಡಿದ ಸಿನಿಮಾ ಆ ಟೈಮಲ್ಲಿ ಅದು ತುಂಬ ಹಿಟ್ಟಾದಾಗ ಮಂಗಳೂರು ಕನ್ನಡನ ಅವರು ತುಂಬ ಪ್ರೀತಿಯಿಂದ ಸ್ವಾಗತಿಸಿದ್ರು ಅಲ್ಲಿ. ಸೊ ಅದೊಂದು ಕಾನ್ಫಿಡೆಂಟ್ ಇತ್ತು ನಮಗೆ ಆ ಟೈಮಲ್ಲಿ. ನಾನು ಬರ್ತದೆ ಇವಾಗ ಇಲ್ಲಿನ ಕಥೆಗಳನ್ನೆಲ್ಲ ನಾವು ನೋಡಿದ್ದೇವೆ ಬಾಲ್ಯದಿಂದಲೇ, ಎಲ್ಲರೂ ನೋಡ್ತಾರೆ ಮಂಗಳೂರಿನ ಪರಿಸರದವರು. ಈ ಕಥೆಯನ್ನು ನಾವು ಹೊರ ಜಗತ್ತಿಗೆ ಇಡೀ ಕರ್ನಾಟಕದಾದ್ಯಂತ ಜನರು ನೋಡಲಿ ಅನ್ನೋ ಉದ್ದೇಶದಿಂದಾಗಿ ನಾವು ಈ ಕಥೆನ ಮಂಗಳೂರು ಕನ್ನಡ. ಇದು ಅರ್ಜುನ್ ಅವರೇ, ಕೋಸ್ಟಲ್ ವುಡ್ನವರು ಯಾವ ರೀತಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಕ್ಕೆ? ಖಂಡಿತ ಮಾಡ್ತಾರೆ ಸರ್. ಇದೇ ತುಳುನಾಡಿನ ಒಂದು ಟೀಮ್ ಮಾಡಿದಂಥ ಸಿನಿಮಾ. ಸೊ ಇಲ್ಲಿ ತನಕ ಯಾವುದೇ ಸಿನಿಮಾವನ್ನು ಇಲ್ಲಿಯವರು ಬಿಟ್ಟುಕೊಡ್ಲಿಲ್ಲ. ಎಲ್ಲ ಸಿನಿಮಾಕ್ಕೂ ಎಲ್ಲ ರೀತಿಯ ಸಪೋರ್ಟನ್ನು ಮಾಡಿದಂಥವ್ರು. ಸೊ ಇದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಲ್ವಾ ಸರ್ ಎಲ್ಲ? ಖಂಡಿತ ಹಾಗೆ ವಿಶ್ವಾಸ. ಹೌದು, ಅಷ್ಟೇ. ಎಸ್, ನಾನು ಈ ಸಿನಿಮಾದೊಂದು ಸಾಂಗ್ ನಾವು ಕೇಳೋಣ. ಆ ಸಾಂಗ್ ಬಳಿಕ ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಆಮೇಲೆ ಬ್ರೇಕ್ನ ಬಳಿಕ ನಮ್ಮ ಜೊತೆಗೆ ಸಿನಿಮಾದು ಮ್ಯೂಸಿಕ್ ಡೈರೆಕ್ಟರ್ ಶಮೀರ್ ಬಡಿಪ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಈಗೊಂದು ನಾವು ಈ ಸಿನಿಮಾದೊಂದು ಸಾಂಗ್ ಒಮ್ಮೆ ನೋಡೋಣ. ಎಸ್. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು ಬಾಡಿಗೆ ಬೆಳಕಾಗೋ ಬೆಳದಿಂಗಳು. ನಿದಿರೆಯ ಮರೆತೆ
ಸೆರೆಯಾದೆ ನಾನೀದಿನ ಕನಸಿನ ಕವಿತೆ ಬರೆಯಲು ಕುಳಿತೆ ನೆನಪಿನ ಸಾಲೆಲ್ಲ ರೋಮಾಂಚನ ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು ಬಾಡಿಗೆ ಬೆಳಕಾಗೋ ಬೆಳದಿಂಗಳು ಒನ್ನಲ್ಲಿ ನಿನ್ನ ಹೆಸರಿನಲ್ಲಿ ಜೀವ ನಿಂತಲ್ಲೇ ನಾನು ಕಳೆದು ಹೋದ ಭಾವ ಒನ್ನಲ್ಲಿ ನಿನ್ನ ಹೆಸರಿನಲ್ಲಿ ಜೀವ ನಿಂತಲ್ಲೇ ನಾನು ಕಳೆದು ಹೋದ ಭಾವ ಹಗಲು ಇರುಳು ಕಾಡುವ ಸುಂದರಿ ಅವಳೇ ಇವಳು ಮಾತಿನ ಮಂಜರಿ ಕನಸೊಂದು ಬಳಿ ಬಂದು ಮಾತನಾಡಿದೆ ಮನಸ್ಸೆಂದು ಮಗುವಾಗಿ ನಿನ್ನ ಬೇಡಿದೆ ಮಿಂಚಂತೆ ಮಿನುಗುತ್ತಿರುವ ಕಂಗಳು ಬಾಡಿಗೆ ಬೆಳಕಾಗು ಬೆಳದಿಂಗಳು ಎಲ್ಲೆಲ್ಲೂ ನಿನ್ನ ಮುಗುಳು ನಗೆಯ ಛಾಯೆ ತಿಳಿದಿಲ್ಲ ಯಾಕೋ ಏನು ಇದರ ಮಾಯೆ ಎಲ್ಲೆಲ್ಲೂ ನಿನ್ನ ಮುಗುಳು ನಗೆಯ ಛಾಯೆ ತಿಳಿದಿಲ್ಲ ಯಾಕೋ ಏನು ಇದರ ಮಾಯೆ ನನಗೆ ಕೊನೆಗೂ ಒಲಿವಳೆ ಕಿನ್ನರಿ ಕೊರೆದು ಬರೆದು ಗಳಿಸಿದ ಶಾಯರಿ ಕನವರಿಕೆಗೆ ಮನವರಿಕೆಯ ಮಾಡಬೇಕಿದೆ ಮನದರಸಿಗೆ ಒಳ ಬಯಕೆಯ ಹೇಳಬೇಕಿದೆ ಮಿಂಚಂತೆ ನೀನು ಗೊತ್ತಿರುವ ಕಂಗಳು ಬಾಡಿಗೆ ಬೆಳಕಾಗೋ ಬೆಳದಿಂಗಳು ಮಂಕುಬಾಯಿ ಫಾಕ್ಸಿ ರಾಣಿ ಮಂಕುಬಾಯಿ ಫಾಕ್ಸಿ ರಾಣಿ ಎಸ್ ತುಂಬ ಮೆಲೋಡಿಯಸ್ ಆದಂಥ ಸಾಂಗ್. ನನ್ನ ಈ ಸಾಂಗ್ನ ಮಧ್ಯೆ ನಮ್ಮ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಶಮೀರ್ ಮುಡಿಪ್ ಅವರು ಸೇರಿಕೊಂಡ್ರು. ವೆಲ್ಕಮ್ ಶಮೀರ್ ಅವರೇ, ವೆಲ್ಕಮ್ ವೆಲ್ಕಮ್. ಇದು ಈ ಸಿನಿಮಾಕ್ಕೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ವಿನ್ಯಾಸ್ ಮತ್ತು ಶಮೀರ್. ಹೌದಾ? ಯಾಕೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್? ನಾವು ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಿಂತ ಇಬ್ಬರು ನನ್ನ ಗೆಳೆಯರು ಮೊದಲನೇದಾಗಿ. ಸೊ ನಾನು ಅವರಿಗೆ ಅವಕಾಶ ಕೊಟ್ಟದಂತಲ್ಲ, ನನಗೆ ಅವರಿಂದ ಒಂದೊಳ್ಳೆ ಟ್ಯಾಲೆಂಟ್ ಅನ್ನ ಸೃಷ್ಟಿಸಬೇಕಿತ್ತು. ಹಾಗಾಗಿ ಬರ್ತೇನೆ. ಈ ನಡುವೆ ನಮ್ಗೊಂದು ಕಾಲ್ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ತಾವ್ ಯಾರು ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಐಶ್ವರ್ಯ ಅಂತ, ಕುಲಶೇಖರ. ಐಶ್ವರ್ಯ ಕುಲಶೇಖರ, ಎಸ್ ಹೇಳಿ ಮೇಡಮ್. ಟೈಟಲ್ ನೋಡಿದೆ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಸಿನಿಮಾಗಾಗಿ ವೇಟ್ ಮಾಡ್ತಿದ್ದೇನೆ. ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಅಂತ ಕಾಲ್ ಮಾಡಿದೆ.
ಮಂಕುಬಾಯಿ ಫಾಕ್ಸಿ ರಾಣಿ ಬಗ್ಗೆ ನಾವು ತುಂಬ ಹೊತ್ತಿನಿಂದ ಮಾತಾಡ್ತಾ ಇದ್ದೇವೆ ಮತ್ತು ನಮ್ಮ ನಿರ್ದೇಶಕರು ಮತ್ತು ಸಿನಿಮಾದ ನಟಿ ಇವರೆಲ್ಲ ಸ್ವಲ್ಪ ವಿಷಯಗಳನ್ನೆಲ್ಲ ಬಿಟ್ಟುಕೊಟ್ರು, ಪೂರ್ತಿಯಾಗಿ ಬಿಟ್ಟುಕೊಟ್ಟಿಲ್ಲ, ಏನು ಸ್ಟೋರಿ ಲೈನ್ ಅಂತ. ಸೊ ನೀವು ಖಂಡಿತವಾಗಿ ಥಿಯೇಟರ್ ಅಲ್ಲಿ ನೋಡಬೇಕು. ಮನೆಯವರೆಲ್ಲರೂ ಸೇರಿ ನೋಡ್ತೀರಿ. ಎಸ್, ಇದು ನಿಜವಾದ ಸಪೋರ್ಟ್ ಸಿನಿಮಾಕ್ಕೆ. ಈ ರೀತಿಯ ಸಪೋರ್ಟ್ ಬೇಕು. ಓಕೆ, ಥ್ಯಾಂಕ್ ಯು. ಎಸ್, ಇಬ್ಬರು ಸಿನಿಮಾ ಅದ ಮ್ಯೂಸಿಕ್ ಡೈರೆಕ್ಟರ್ಗಳು. ಇಬ್ಬರು ನಿಮ್ಮ ಗೆಳೆಯರಿಗೆ ಬರೀ ಚಾನ್ಸ್ ಕೊಡೋದು ಮಾತ್ರ ಅಲ್ಲ, ಇಬ್ಬರಿಂದ ಒಳ್ಳೆ ಒಂದು ಔಟ್ಪುಟ್ ತೆಗಿಬೇಕು ಅಂತ ಕನಸಿತ್ತು. ಹೌದು, ಅವರು ಅಂದ್ರೆ ಟ್ಯೂನ್ ಎಲ್ಲ ಒಳ್ಳೆ ಕಂಪೋಸ್ ಮಾಡ್ತಿದ್ರು. ಸೊ ಒಳ್ಳೆ ಟ್ಯೂನ್ ಇತ್ತು ಅವರಿಂದ. ಸೊ ನನ್ನ ಕತೆಗೆ ಯಾವ ರೀತಿಯಾಗಿ ನಾನು ತಯಾರು ಮಾಡ್ಕೊಂಡಿದ್ದೆ, ಈ ರೀತಿಯ ಟ್ಯೂನ್ಗಳನ್ನು ನಾನು ಕೇಳಿದ್ದೆ, ಅದಕ್ಕೆ ಸೂಕ್ತವಾಗಿ ಇವಾಗ ಏನು ಹಾಡು ಕೇಳಿದ್ರು ಅದು ಶಮೀರ್ ಕಂಪೋಸ್ ಮಾಡಿರೋದು, ಸೋನು ನಿಗಮ್ ಸರ್ ಹಾಡಿದ್ದಾರೆ ಅದು. ಸೊ ನಾವು ಇಲ್ಲೇ ಒಂದಿಷ್ಟು ತುಂಬಾ ಜನ ಇದ್ದಾರೆ ಟ್ಯಾಲೆಂಟ್ಸ್ಗಳು. ಸೊ ನಮ್ಮ ಪ್ರತಿಭೆ ಹೊರಗೆ ಬರ್ಲಿಕ್ಕೆ ಒಂದು ಇಬ್ಬರು ಹಾಕಿದ್ರೆ ಏನು ಸಮಸ್ಯೆ ಆಗುದಿಲ್ಲ, ಏನೂ ನಮಗೆ ಲಾಸ್ ಆಗುದಿಲ್ಲ ಅದರಲ್ಲಿ. ಸೊ ಇಬ್ಬರ ಟ್ಯಾಲೆಂಟ್ ಬಂತಲ್ಲ ಸರ್, ಅವರಿಗೆ ಇನ್ನಷ್ಟು ವರ್ಕ್ಗಳು ಸಿಗ್ಬಹುದು ಈ ಮೂವಿಯಿಂದಾಗಿ. ಬೇರೆ ಬೇರೆ ಶಮೀರ್, ಎಸ್, ಈ ಸಿನಿಮಾದ ನಿಮ್ಮ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಲ್ಲಿ ನಾನು ಮೊದಲನೇದಾಗಿ ಗಗನವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ, ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಂದರೆ ತುಂಬ ಒಳ್ಳೆ ಆಪರ್ಚುನಿಟಿ ಇದು. ನನಗೆ ನನ್ನ ಕನಸು ಏನಿತ್ತು, ಸೊ ಅದೆಲ್ಲ ಫುಲ್ಫಿಲ್ ಆಗಿರೋ ಒಂದು ಮೂವಿ ಇದು. ಸೊ ಅದಕ್ಕೆ ಮೈನಾಗಿ ರೀಸನ್ ಗಗನವ್ರಿಗೆ. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು ಗಗನವ್ರಿಗೆ ಯಾವ ಥರ ಟ್ಯೂನ್ ಬೇಕಿತ್ತು, ಅವ್ರ ಟ್ಯೂನ್ ಬಗ್ಗೆ ಏನು ಟೇಸ್ಟ್ ಇತ್ತು ನನಗೆ ಗೊತ್ತಿತ್ತು. ಮತ್ತು ಆ್ಯಕ್ಚುಲಿ ಅವರು ಮೂವಿ ಡೈರೆಕ್ಟ್ರು ಮಾತ್ರ ಅಲ್ಲ, ಸೊ ಮ್ಯೂಸಿಕ್ ಬಗ್ಗೆ ತುಂಬ ಸೆನ್ಸ್ ಇತ್ತು ಅವ್ರಿಗೆ, ಅದು ನನಗೆ ಗೊತ್ತಿತ್ತು. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ತುಂಬ ಅಂದರೆ ಜಾಸ್ತಿ ಟ್ರೈ ಏನು ಮಾಡಿಲ್ಲ, ನನಗೆ ಅವರ ಟೇಸ್ಟ್ ಗೊತ್ತಿರೋದ್ರಿಂದ ನಾನು ಅವ್ರಿಗೆ ಬೇಕಾಗಿರೋ ಕಂಪೋಸ್ ಮಾಡಿದ್ದೆ. ಸೊ ಅದು ತುಂಬ ಇಷ್ಟ ಆಗಿತ್ತು. ಸ್ಟಾರ್ಟಿಂಗ್ ಅಂದರೆ ಈಗ ಒಂದು ಸಾಂಗ್ ಅದು ಇವರು ಹಾಡಿದರು, ಯಾರು ಸಂತೋಷ್ ವೆಂಕಿ ಹಾಡಿದರು, ತುಂಬ ಚೆನ್ನಾಗಿ ಹಾಡಿದರು. ಅದಕ್ಕಿಂತ ಮುಂಚೆ ಸೋನು ನಿಗಮ್ ಅಂತ ಇತ್ತು ಫಸ್ಟ್ ಅದು. ಬಟ್ ಅದು ಯಾವುದೋ ರೀಸನಿಂದ ಸಿಗಲಿಲ್ಲ. ಒಂದು 2 years ನಾವು ತುಂಬ ಕಷ್ಟಪಟ್ಟಿದ್ರು, ಗೊತ್ತು. ನಾವು ಬಾಂಬೆ ಹೋಗಿದ್ವಿ 2 times, ಬಟ್ ನಮಗೆ ಸೋನು ನಿಗಮ್ ಸಿಕ್ಕಿರಲಿಲ್ಲ. ಸೊ ಅದು ಬೇಜಾರಲ್ಲಿತ್ತು. ಮತ್ತೆ ಏನೋ ಒಂದು ರೀಸನಿಂದ ಅಲ್ಲಿಂದ ಕಾಲ್ ಬಂತು ಅವರು ಸಿಗ್ತಾರೆ ಅಂತ. ಸೊ ನಾವು ಬಾಂಬೆ ಹೋಗಿದ್ದಿದ್ರೆ ನನಗೆ ಅದು ಅಷ್ಟು ತನಕ ಅಂದರೆ ಕನಸಾಗಿತ್ತು ಅದು ಆಗುತ್ತಾ ಇಲ್ವಾ ಅಂತ. ಸೊ ನನಗೂ ಡ್ರೀಮ್ ಇದೆ, ನಂದು ಇನ್ಸ್ಪೈರ್ ಸೋನು ನಿಗಮ್ ಅವರು ಈ ಮ್ಯೂಸಿಕ್ ಫೀಲ್ಡ್ಗೆ. ಸೊ ನನಗೆ ಅವ್ರು ಸಿಗ್ತಾರಾ ಇಲ್ಲ ಅಂತ ಗೊತ್ತಿರಲಿಲ್ಲ, ಬಟ್ ನಾವು ಹೋದ್ವಿ. ಸೊ ಸಿಗೋ ತನಕ ಅಲ್ಲಿ ಧೈರ್ಯ ಇರಲಿಲ್ಲ. ಅಲ್ಲಿ ರೀಚ್ ಆದ ತಕ್ಷಣ ಸೊ ಅವ್ರ ಸ್ಟುಡಿಯೋ ರೀಚ್ ಆದ್ವಿ. ಸೊ ಸ್ವಲ್ಪ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅವ್ರದ್ದು ಫೋಟೋಸ್ ಎಲ್ಲ ಔಟ್ಸೈಡ್ ಉಂಟು. ಸೊ ನಮಗೆ ಅವ್ರನ್ನ ಮೀಟ್ ಆಗಬೇಕು ತುಂಬ ಆಸೆ ಇತ್ತು. ಸೊ ವರ್ಕ್ ಮಾಡೋಕ್ಕೆ ಸಿಕ್ಕಿದಂದ ಮೇಲೆ ಅದು ಹೇಳಬೇಕಂತಿಲ್ಲ. ನೋಡು, ಲಾಸ್ಟ್ ಅವರ PA ಬಂದರು, ಕರೆದ್ರು ಮಾಡುವ ಅಂತ. ಸೊ ನಾವು ಇನ್ಸೈಡ್ ಅವರು ಸೋನು ನಿಗಮ್ ಹೊರಗೆ ಬಂದರು. ಸೊ ಫಸ್ಟ್ ಟೈಮ್ ನಾವು ನೋಡೋದು ತುಂಬ ಖುಷಿ ಆಯಿತು. ಸೊ ಹಾಡಿಸ್ಬೇಕಷ್ಟೇ, ಒಂಥರ ಡ್ರೀಮ್ ಇರೋದಂದರೆ ನಾವು ನೋಡಬೇಕಂತ ಡ್ರೀಮ್ ಇತ್ತು. ಸೊ ಹಾಡಿಸಿದ್ವಿ, ತುಂಬ ಇಷ್ಟಪಟ್ಟು ಹಾಡಿದ್ದಾರೆ ಅವರು, ತುಂಬ ಬೇಗ ಹಾಡಿದ್ದಾರೆ, ಇಷ್ಟಪಟ್ಟು ಹಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಅದು ಆ ಡ್ರೀಮ್ ಆ್ಯಕ್ಚುಲಿ ಫುಲ್ಫಿಲ್ ಮಾಡಿರೋದು ಗಗನವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಮ್ಮಿ. ಅದು ಸೊ ದೊಡ್ಡ ಎಕ್ಸ್ಪೀರಿಯನ್ಸ್. ನಾನೀಗ ನಿಮಗೆ ಅದು ಶಾರ್ಟಾಗಿ ಹೇಳಿರೋದು. ಸೊ ಅಲ್ಲಿ ಬೇರೆ ಬೇರೆ ಇನ್ಸಿಡೆಂಟು ನಡೆದಿದೆ ಅಲ್ಲಿ. ಸೊ ಹಾಗೆ ಏನೋ ದೊಡ್ಡ ಸ್ಟಾರ್ ಅನ್ನು ಅನೇಕ ಮಂದಿ ಫ್ಯಾನ್ಸ್ ಆಗಿರ್ತಾರೆ. ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಸಿನಿಮಾ ಇರ್ಬೋದು. ಎಷ್ಟೋ ಕಾಲದಿಂದ ಒಬ್ಬನನ್ನು ಮೀಟ್ ಮಾಡಬೇಕಂತ ಒಂದು ತವಕ ಇದೆ ಅಲ್ಲ. ಸೊ ಆ ಮೊಮೆಂಟಲ್ಲಿ ನೀವು ಹೇಳುವಾಗ ಕೆಲವದನ್ನು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಆ ಎಕ್ಸ್ಪೀರಿಯನ್ಸ್, ಆ ಕ್ಷಣಗಳನ್ನು. ಸೊ ಅಂತ ಒಂದು ಅನುಭವ ಕೆಲವೊಮ್ಮೆ ಈಗಲೂ ಕೂಡ ಅನಿಸುತ್ತೆ ಅದು ನಿಜವಾಗ ಕನಸ ಅಂತ. ಸೊ ಆ ನೈಟ್ ನಾವು ಮಲಗಿ ಇರಲಿಲ್ಲ. ನಾನು ಮತ್ತೆ ನಮ್ಮ ಲಿರಿಸಿಸ್ಟ್ ಈ ಸಾಂಗ್ ಬರೆದಿರೋದು ಯೋಗೀಶ್ ಎನ್ ಅಡಕಲ್ಘಟ್ಟ ಅಂತ. ಸೊ ಅವ್ರಿಗೂ ಒಂದು ಡ್ರೀಮ್ ಆಗಿತ್ತು. ಸೊ ಅವರು ಮುಂಚೆ ಬರೆದಿದ್ರು, ನಾನು ಕೆಲವು ಮೂವಿಗೆ ಹಾಡಿದ್ದೀನಿ, ಅವರು ಬರೆದಿದ್ರು. ಬಟ್ ಇದಂದರೆ ಒಂದು ಸ್ಪೆಷಲ್ ಆಗಿತ್ತು. ಒಂದು ಅವ್ರು ಹಾಡಿರೋದು, ಮತ್ತೊಂದು ನಮಗೆ ಇದು ಒಂಥರ ಫ್ರೆಂಡ್ಸ್ ಸರ್ಕಲ್ ಥರ ಫೀಲ್ ಆಗಿತ್ತು ಸರ್. ಅಂದರೆ ನಮಗೆ ಬೇರೆ ಮೂವಿ ಆ ಥರ ಏನು ಅಂದ್ಕೊಂಡಿರಲಿಲ್ಲ. ಸೊ ನಮಗಿದೊಂದು ನಾವು ಮುಂಚೆ ಆಲ್ಬಮ್ ಸಾಂಗ್ ಮಾಡ್ತಿದ್ವಿ. ಸೊ ಇದು ನನಗೆ ಒಂದು ಮೂವಿ ಅಂತ ಫೀಲ್ ಆಗಿಲ್ಲ, ಯಾಕಂದರೆ ಇವ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಕೂಡ. ಸೊ ಎಲ್ಲ ವರ್ಕ್ ಮಾಡಿರೋದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಆಗಿರೋದ್ರಿಂದ ಆ ಥರ ಥಿಂಕ್ ಇರಲಿಲ್ಲ. ಬಟ್ ಇವಾಗ ಈ ಲೆವೆಲ್ಗೆ ಇಷ್ಟು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಸರ್. ಅಂದರೆ ಈಗ ರೂಪೇಶ್ ಸರ್ ಆಗಿರ್ಬೋದು, ಟೋಟಲ್ ಓವರ್ ಆಲ್ ನಮಗೊಂದು ಈ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಮಾಡುತ್ತೆ ಅಂತ ಗೆಸ್ ಮಾಡಿರಲಿಲ್ಲ ಅಷ್ಟೇ. ಎಸ್, ಈ ಸಿನಿಮಾದ ಸಾಂಗ್ಸ್ ಈಗ ನೀವು ಕೇಳ್ತಾ ಹೋದಾಗ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಉಂಟು? ತುಂಬ ಖುಷಿ ಆಗುತ್ತೆ ಸರ್. ಅದು ಬೇರೆ ಅದು ಹೇಳೋಕ್ಕಾಗ್ತಿಲ್ಲ. ಈಗ ಒಂದು ಸಾಂಗ್ ನಾನೇ ಹಾಡಿದ್ದೇನೆ, ಈಗ ನಂದು 2 ಕಂಪೋಸು,
ಮತ್ತು 3 ಕಂಪೋಸ್ ವಿನ್ಯಾಸ್ ಮಾಡಿರೋದು ಅವ್ರು ಮಾಡಿರೋದು. ಸೊ ಅದು 3 ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದು ಇವರು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಮತ್ತು ಹಿಂದೂ ನಾಗರಾಜ್ ಮತ್ತು ಹರಿಚರಣ್, ಅವು ಕೇರಳದವರು ಟಾಪ್ ಸಿಂಗರ್ ಅವ್ರು ಹಾಡಿದ್ದಾರೆ. ಸೊ ಈಗ ಬಿಟ್ಟಿರೋ ಹಾಡಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸರ್. ಸೊ ಇದು ಸ್ಟಾರ್ಟಲ್ಲಿ ಬಿಟ್ಟಿರೋದು ಮಿಂಚಂತೆ ಹಾಡು, ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಕಮೆಂಟ್. ಮತ್ತು ಅದು ಆಫ್ಟರ್ ದ್ಯಾಟ್ ನಮ್ಮನ್ನು ಅಂದರೆ ಈ ಫ್ರೆಂಡ್ಸ್ ಇರ್ಬೋದು, ಇಲ್ಲಾಂದರೆ ಯಾರಾದರೂ ಅವ್ರು ನೋಡೋ ದೃಷ್ಟಿ ಒಂಥರ ಚೇಂಜ್ ಆಗಿದೆ. ಸೊ ಇದು ಲೆವೆಲ್ ಬೇರೆ ಅಂತ. ಸೊ ನಮಗೆ ಮುಂಚೆ ನಮ್ಮಲ್ಲಿ ಯಾವ ತರ ನೋಡ್ತಿದ್ರು ನೆಕ್ಸ್ಟ್ ಲೆವೆಲ್ಗೆ ಗೆಳೆಯರು ಅಂತ. ಇದು ಪಂಚಮಿ ಅವರೇ, ಎಸ್ ಈ ಸಾಂಗ್ ಅಲ್ಲಿ ನಿಮಗೆ ಯಾವ ರೀತಿ ಫೀಲ್ ಆಯ್ತು, ಇದರ ಆಕ್ಟಿಂಗ್? ಫಸ್ಟಿಗೆ ಅಂದ್ರೆ ತುಂಬಾ ಖುಷಿ ಆಯ್ತು ಇದು ರೀಚ್ ಆದ ಲೆವೆಲ್ ನೋಡಿ. ಯಾಕಂತಂದ್ರೆ ಸೋನು ನಿಗಮ್ ಕೂಡ ಮಾಡಿದ್ದಾರೆ, ಮತ್ತೆ ಅದ್ಭುತವಾದಂತ ಲಿರಿಕ್ಸ್ ಇದಂತೂ. ಅಂದ್ರೆ ಎಷ್ಟು ಒಳ್ಳೆ, ಈಗ ನಮ್ಮ ಮನೇಲೆಲ್ಲ ಹೇಳುದ್ ಕೇಳ್ಬೋದು, ಮುಂಚಿನ ಕಾಲದ ಹಾಡಂದ್ರೆ ಎಷ್ಟು ಚಂದ ಇತ್ತು ಅಂತ ಹೇಳಿ ಹೌದು, ಅದ್ರಲ್ಲಿ ಒಂದು ಒಳ್ಳೆ ಅರ್ಥ ಇತ್ತು ಅಂತ ಹೇಳಿ. ಆದ್ರೆ ಈ ಸಾಂಗ್ ಅನ್ನು ಕೇಳಿದ್ರೆ ಆ ಸಾಂಗ್ ಗಳಿಗೆ ಏನು ಕಡಿಮೆ ಇಲ್ಲ, ಅದಕ್ಕೆ ಸರಿಸಾಟಿ ಆಗಿದೆ ಅನ್ನಂತ ಒಂದು ಹುಡುಗಿಯ ಮೇಲೆ ಒಳ್ಳೆ ಭಾವನೆ ಇಟ್ಟು ಹಾಡಿರುವಂತ ಹಾಡಿದು ಒಂದು ಲಿರಿಕ್ಸ್ ಕೂಡ ನಮ್ಗೆ ಕೇಳುವಾಗ ಖುಷಿ ಆಗ್ತದೆ. ಸೊ ಅದು ತುಂಬಾ ಇಷ್ಟ ಆಯ್ತು ನನಗೆ. ಪ್ಲಸ್ ನನಗೆ ಗಗನ್ ಅವರು ಕಾಸ್ಟಿಂಗ್ ಸೆಲೆಕ್ಟ್ ಮಾಡುವಾಗ ಸಹ ನಂಗೊಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರು, ಅವ್ರಿಗೆ ನೆನ್ಪುಂಟ ಇಲ್ವಾ ಗೊತ್ತಿಲ್ಲ, ಕಣ್ಣು ಎಕ್ಸ್ಪ್ರೆಸಿವ್ ಆಗಿದೆ ನಿಮ್ದು ಅಂತ ಹೇಳಿ. ಸೊ ಲಿರಿಕ್ಸ್ ಅಲ್ಲಿ ಕೂಡ ಅದು ಬಂದದ್ದು ನನಗೆ ಖುಷಿ ಆದಂತ ವಿಚಾರ. ಪ್ಲಸ್ ಎಷ್ಟು ರೀಚ್ ಆಗಿದೆ ಈ ಹಾಡು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಂದು ವಿಡಿಯೋ ಮಾಡಿ ಕಳ್ಸಿದ. ಅಂದ್ರೆ ಅವ್ನು ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ದಂತೆ ಬೆಂಗಳೂರಲ್ಲಿ, ಆ ಕ್ಯಾಬ್ ಡ್ರೈವರ್ ಪ್ಲೇ ಮಾಡ್ತಿದ್ದಂತೆ ಈ ಸಾಂಗ್ ಅನ್ನು. ಸೊ ಅಲ್ಲಿ ಅವರಿಗೆ ರೀಚ್ ಆಗಿದೆ. ನಂಗೆ ತುಂಬಾ ಹೇಳಲಿಕ್ಕೆ ಆಗದಷ್ಟು ಖುಷಿ ಆಯ್ತು. ಅಂದ್ರೆ ನಾವು ಪ್ರಚಾರ ನಾವೇನು ಕಲ್ಪನೆಯೇ ಮಾಡದವರು, ಒಬ್ಬ ಸಂಗೀತದ ಮೇಲೆ ಇಷ್ಟ ಇರುವವನು ಕೇಳಿದ ಕರೆಕ್ಟ್. ಗಗನ್ ಅವರೇ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸಿಂಗರ್ಸ್ ಗಳು ನೀವು ಇಲ್ಲಿ ಜೋಡಿಸಿದ್ರಿ. ಹೌದೌದು ಸರ್, ಅದು ನಮಗೆ ತುಂಬಾ ಖುಷಿ. ಅದು ಅಂದ್ರೆ ನಾವು ಇವರೇನು ವರ್ಕ್ ಮಾಡಿದ್ದಾರೆ ಅದಕ್ಕೆ ನಾನು ಜಸ್ಟಿಫೈ ಕೊಡ್ಬೇಕಂದ್ರೆ ಆ ಹಾಡನ್ನ ನಾವು ಅದೇ ಆಲ್ರೆಡಿ ಸಂತೋಷ್ ವೆಂಕಿ ಅಂತ ಹಾಡಿದ್ರು, ಅದಕ್ಕೆ ನಾವು ಖರ್ಚು ಮಾಡಿ ಎಲ್ಲ ಆಗಿತ್ತು. ಬಟ್ ನಮಗೆ ಸೋನು ನಿಗಮ್ ಸಾರೇ ಬೇಕಿತ್ತು, 2 ಸಲ ಬಾಂಬೆಗೆ ಹೋದೆ ಅಂತ ಹೇಳಿದ್ರಲ್ಲ. ಸೊ ಲಾಸ್ ಅಷ್ಟು ಹಣ ಖರ್ಚಾದ್ರೂ ಪರ ನಮ್ಗೆ ಸೋನು ನಿಗಮ್ ಬೇಕು ಅದಕ್ಕೆ, ಯಾಕಂದ್ರೆ ಅವರು ಹಾಡಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುವುದು ಅಂತ ನಮ್ಗೊಂದಿತ್ತು ಡ್ರೀಮ್. ಕಾಂಪ್ರಮೈಸ್ ಇಲ್ಲ ಅದರಲ್ಲಿ, ಟೆಕ್ನಿಕಲ್ ಆಗಿ ಮತ್ತೆ ಹಾಡು ಅದರಲ್ಲೆಲ್ಲ ನಾವು ಕಾಂಪ್ರಮೈಸ್ ಏನು ಮಾಡಿಲ್ಲ. ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಹರಿಚರಣ್ ಅವರು ರೆಹಮಾನ್ ಜೊತೆ ಸಿಂಗರ್ ಅವರು, ಕೋರ್ ಸಿಂಗರ್ ಅವರು, ಮತ್ತೆ ಚೇತನ್ ನಾಯಕ್ ಅಂತೇಳಿ, ಮತ್ತೆ ಹಿಂದೂ ನಾಗರಾಜ್ ಅಂತೇಳಿ ತುಂಬಾ ದೊಡ್ಡ ಸಿಂಗರ್ಸ್ ಆಡಿಸಿದೆ. ನಮ್ ಟೋಟಲ್ ಇದರಲ್ಲಿ 5 ಸಾಂಗ್ ಇದೆ. ಇವಾಗ ಆಲ್ರೆಡಿ 3 ಹಾಡು ರಿಲೀಸ್ ಆಗಿದೆ. ಒಂದು ಇವರ ಹಾಡಿರೋದು ನಾಳೆ ರಿಲೀಸ್ ಆಗ್ತಿದೆ. ಸೊ ಲಿರಿಕ್ಸ್ ಬರ್ದವ್ರು ಸಹ ನನ್ನ ಫ್ರೆಂಡ್ಸೇ. ಅವ್ರು ಸಹ ಲಿರಿಕ್ಸ್ ಬರ್ದವ್ರು ಇವರ ಹಾಡಿರೋ ಸಾಂಗ್, ಇವರು ಕಂಪೋಸ್ ಮಾಡಿರೋ ಸಾಂಗಿಗೆ ಇವರ ಫ್ರೆಂಡೇ ಬರ್ತಿರೋದು. ವಿನ್ಯಾಸ್ ಇದು ಸಾಂಗ್ ಕಂಪೋಸ್ ಇದಕ್ಕೆ ವಿನ್ಯಾಸ್ ಇದು ಫ್ರೆಂಡೇ ಬರ್ತಿರೋದು. ಅವರಿಬ್ಬರು ನನ್ನ ಫ್ರೆಂಡ್ಸೇ. ಸೊ ಮಂಗಳೂರಿನ ಟ್ಯಾಲೆಂಟ್ ಎಲ್ಲ ಮಂಗಳೂರಿನ ಟ್ಯಾಲೆಂಟ್ ಗಳನ್ನು ಕನ್ನಡದ ವೇದಿಕೆಯಲ್ಲಿ ತಂದು ನಿಲ್ಲಿಸಿದ್ರು. ಹೌದೌದು. ಸೊ ಎಲ್ಲರಿಗೂ ಒಂದು ಅವಕಾಶ ಮತ್ತು ಅವರ ಪ್ರತಿಭೆ, ಸುಪ್ತವಾಗಿರುವಂತ ಅವರ ಒಂದು ಕೆಪಾಸಿಟಿಯನ್ನು ಹೊರಗೆ ತಂದಿದ್ದೀರಿ ನೀವು. ಹೌದಂದ್ರೆ ಅವರನ್ನು ವೇದಿಕೆಯಲ್ಲಿ ನಿಲ್ಲಿಸಿದಕ್ಕಿಂತ ನಾನು ವೇದಿಕೆಗೆ ಹೋಗ್ತಿದ್ದೇನೆ, ನನ್ನ ಜೊತೆ ನೀವು ಸಹ ಬನ್ನಿ ಅಂತ, ಆ ರೀತಿಯ ಒಂದು ಭಾವನೆ ನನ್ನದು, ಅವರನ್ನು ಕರ್ಕೊಂಡು ಹೋಗುವ ಅಂತ ಹೇಳಿ. ಹಾಗೆ ತುಂಬಾ ಒಂದು ಉದಾರವಾದಂತ ಒಂದು ಏನು ಮನೋಭಾವ. ಎಸ್, ಈ ಸಿನಿಮಾ ಈಗ ಎಂಟೈರ್ ಕರ್ನಾಟಕದಲ್ಲಿ ರೀಚ್ ಆಗೋ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಕತೆ ಸೃಷ್ಟಿಯಾಗತ್ತೆ ಅಲ್ವಾ? ಕನ್ನಡದ ಜನ ಇದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತ? ಇದು ರಿಯಲಿಸ್ಟಿಕ್ ಫೀಲ್ ಇರುವಂತ ಸಿನಿಮಾ ಸರ್. ಅಂದ್ರೆ ನೀವು ಏನು ರಿಯಲ್ ಲೈಫ್ ಅಲ್ಲಿ ಏನು ನೋಡಿರ್ತೀರಾ ಅದು ನಿಮ್ಮ ಕಣ್ಣ ಮುಂದೆ ಒಂದು ಸಿನಿಮಾ ಮುಖಾಂತರ ಬಂದ ಹಾಗೆ ಎಲ್ಲರಿಗೂ ಒಂಥರ ಫೀಲ್ ಆಗುವಂತೆ. ಅದು ಮಂಗಳೂರಿನ ಜನತೆಗೆ ತುಂಬಾ ಕನೆಕ್ಟ್ ಆಗಬಹುದು, ಯಾಕಂದ್ರೆ ಇಲ್ಲಿ ಆಚಾರ ವಿಚಾರಗಳು ಅದರಲ್ಲಿ ತುಂಬಾ ಇದೆ. ಸೊ ಬೆಂಗಳೂರಿನವರಿಗೆ ಇವಾಗ ಅದು ಹೊಸತಾಗಿಲ್ಲ, ಯಾಕಂದ್ರೆ ಕಾಂತಾರ ನೋಡಿದ್ರ ಮೇಲೆ, ಒಂದು ಮೊಟ್ಟೆ ಕತೆ, ಗರುಡಗಮನ ಎಲ್ಲ ನೋಡಿದ್ಮೇಲೆ ನಮ್ಮ ಮಂಗಳೂರಿನ ಕಲ್ಚರ್ ಅವರಿಗೆಲ್ಲ ಆಲ್ರೆಡಿ ಗೊತ್ತುಂಟು. ಇವಾಗ ಬೇಕಾಗಿದೆ ಕೂಡ, ಇಷ್ಟಪಡ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಇದೆ ಅಲ್ಲಿ ನಮ್ಗೆ, ಅಂದ್ರೆ ಮಂಗಳೂರಿನ ಕನ್ನಡದ ಸಿನಿಮಾಗಳಿಗೆ. ಸೊ ನಂಗೆ ಅದೊಂದು ಧೈರ್ಯ ಇದೆ ಇದರಲ್ಲಿ. ಮತ್ತೆ ಈಗ ರೂಪೇಶ್ ಶೆಟ್ಟಿ ಒಂದು ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ನಟನೆ, ಅವರ ಅಂತ ಒಂದು ಅವರಿಗೆ ಶಾಕ್ ಆಗೋ ರೀತಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಮತ್ತೆ ಶಾಕ್ ಆಗುವಾಗೆ ಅವರ ಮ್ಯಾನರಿಸಮ್ ಕೂಡ, ಸಿನಿಮಾ ಕೂಡ ಈಗ. ಯಾಕಂದ್ರೆ ಮೊನ್ನೆ ತನಕ ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಅವರನ್ನು ನೋಡಿದಾಗ ಅವರ ಶೈಲಿ,
ಅಥವಾ ಅವರ ಆ ಮ್ಯಾನರಿಸಮ್ ಅವೆಲ್ಲಕ್ಕೂ ಈ ಸಿನಿಮಾ ಅದಲ್ಲಿ ನೀವು ಅವರನ್ನು ಪ್ರೆಸೆಂಟ್ ಮಾಡಿರೋ ರೀತಿ ವಿರುದ್ಧ, ಕಂಪ್ಲೀಟ್ ವಿರುದ್ಧ. ಹೌದೌದು. ಬಹುಶಃ ಇದೊಂದು ಬಾರಿ ದೊಡ್ಡ ಒಂದು ಕಾಂಟ್ರಡಿಕ್ಷನ್ ಅನ್ನು ನೀವು ಮುಂದೆ ಇಟ್ಟಿದ್ದೀರಿ ಪ್ರೇಕ್ಷಕರದು. ಹೌದೌದು. ಅಂದ್ರೆ ನಮ್ಗೆ ಶಾಕ್ ಏನಾಗುದಂದ್ರೆ ಸರ್, ನಾವು 2019 ಮಾಡಿದ್ರು ಸಹ ಇವಾಗ 2023 ಅಲ್ಲಿ ರಿಲೀಸ್ ಆಗ್ತಿದೆ. ಬಟ್ ಆ ರಿಲೀಸ್ ಆಗೋದಕ್ಕೆ ಹಿಂದಿರುವ ಕಾರಣಗಳನ್ನು ನೋಡಿದ್ರೆ ನಮ್ಗೆ ತುಂಬಾ ಶಾಕ್ ಆಗ್ತದೆ. ಎಲ್ಲ ಒಂದು ಕೂಡ ಒಂದು ಸಮಯ ಅಂತ ಹೇಳ್ತಾರಲ್ಲ ಸರ್, ಅದು ಇದಕ್ಕೆ ತುಂಬಾ ಕನೆಕ್ಟಿವ್ ಆಗಿ ಬಂತು. ಹೌದು, ಅದು ನಾವು ಎಷ್ಟು ಬೇಸರದಲ್ಲಿ ಇದ್ವಿ ರಿಲೀಸ್ ಆದಾಗ. ಅಂದ್ರೆ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೊಂದು ಏನೋ ಸ್ಟ್ರಾಂಗ್ ರೀಸನ್ ಇತ್ತು. ಕೋವಿಡ್ ಆಗಿರ್ಬೋದು, ಬೇರೆ ಬೇರೆ ರೀಸನ್ಗಳಿತ್ತು. ಥಿಯೇಟರ್ ಸಮಸ್ಯೆ, ದೊಡ್ಡ ದೊಡ್ಡ ಸಿನಿಮಾಗಳ ಮುಂದೆ ನಾವು ಕಾಂಪಿಟೇಟಿವ್ ಆಗಿ ಹೋಗುವಾಗಿಲ್ಲ. ಈಗ ಇದು ಗಗನ್ ಅವರೇ, ಯಾಕಂತ ಹೇಳಿದ್ರೆ ರೂಪೇಶ್ ಶೆಟ್ಟಿ ಅವರು ಈಗಷ್ಟೇ ಈ ನಮ್ಮ ಬಿಗ್ ಬಾಸ್ ನಿಂದ ಹೊರಗಡೆ ಬಂದಿದ್ದಾರೆ. ಎಲ್ಲ ಜನ ಮೀಟ್ ಆಗ್ಲಿಕ್ಕೆ ಅವರನ್ನು ತುಂಬಾ ಎಕ್ಸೈಟ್ ಆಗಿರುವಂತದ್ದು, ಕಾಣಬೇಕು, ನೋಡ್ಬೇಕು, ಮಾತಾಡ್ಬೇಕು ಅಂತ. ಆ ಟೈಮ್ಗೆ ನೀವು ಈ ಸಿನಿಮಾ ಅಂದ್ರೆ ಸರ್, ಅವರು OTTಗೆ ಹೋಗುವಾಗ ಅವ್ರು ಆಗಸ್ಟ್ ಅಲ್ಲಿ ಓದೋದು, ಆಗಸ್ಟ್ 6ಕ್ಕೆ 4ಕ್ಕೆ OTTಗೆ ಓದೋದು. ಆಗಸ್ಟ್ 5ಕ್ಕೆ ನಮ್ದು ರಿಲೀಸ್ ಇತ್ತು ಮಂಗುಬಾಯಿ ಫಾಕ್ಸ್ ರಾಣಿ ಪ್ಲಾನ್. ಸೊ ಜುಲೈಯಲ್ಲಿ ನಾವು ಪ್ಲಾನ್ ಮಾಡ್ಕೊಂತಿರುವಾಗ ಅವರು ನಿಮ್ಮ ಹತ್ರ ಒಂದು ವಿಷಯ ಹೇಳಿಕೊಂಡು ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರು ವಿಷಯ. ಫಸ್ಟೇ ಲೇಟ್ ಆಗಿದೆ, ಪುನಃ ಈ ವಿಷಯ ಕೇಳುವ ನಂಗೆ ಶಾಕ್ ಆಯ್ತು. ಹೋಗ್ಬೇಕಾ ಹೇಳುವುದಾ ಬೇಡ ಅಂತ ನಂಗೆ ಕನ್ಫ್ಯೂಸ್ ಇತ್ತು. ಬಟ್ ನಾನು ಏನೋ ಮನಸ್ಸಿಂದ ಬಂತು, ಪ್ರೀತಿಯಿಂದ ಮಾತಾಡಿದೆ, ಹೋಗಿ ಅಂತ ಹೇಳಿದೆ. ಏನೋದೊಂದು ಆಗ್ಬೋದು, ನಮ್ಗೆ ಹೆಲ್ಪ್ ಆಗ್ಬೋದು, ಅದರಿಂದ ಕಾಯ್ತೇವೆ ಅಂತ. OTTಯಲ್ಲಿ ವಿನ್ ಆಗಿ ಬಂದ್ರು, OTT ಫೈನಲಿಸ್ಟ್ ಆಗಿ ಬಂದ್ರು. ನಾವು ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಮಾಡೋದು. OTT ಇದ್ದದ್ದು 1 ತಿಂಗಳು ಮಾತ್ರ. OTTಯಲ್ಲಿ ವಿನ್ ಆದ್ರು. ಅದಾದ್ಮೇಲೆ 1 ವಾರ ಸಿಗ್ಲಿಲ್ಲ ಕೈಗೆ. ಟಿವಿಗೆ ಹೋದ್ರು. ಟಿವಿಗೆ ಹೋದ್ರೆ ಅದು 90 ದಿವಸ ಇರ್ತದೆ, ಅಂದ್ರೆ 3 ತಿಂಗಳು ನಾವು ಕಾಯಲೇಬೇಕು. ಅದು ಓದೋದು ಬೇಜಾರಿಲ್ಲ. ಆ ಟೈಮಲ್ಲಿ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಫೈನಲ್ ತನಕ ಬರ್ತಾರೆ, ವಿನ್ ಆಗ್ತಾರೆ ಅಂತ ನಾವು ಎನಿಸೇ ಇರಲಿಲ್ಲ ಸರ್. ಅದು ಅದು ಆ ಮಂಗಳೂರು ಅವರು ಬೇರೆ, ನಮ್ಮ ಸಿನಿಮಾದ ನಾಯಕ ನಟು ಬೇರೆ. ಅದು ದಿನ ಗ್ರೋ ಆಗ್ತಾನೆ ಹೋಯ್ತು. ಫೈನಲ್ ವಿನ್ ಆದಾಗ ನಾವು ಪ್ಲಾನ್ ಮಾಡಿದ್ವಿ ರಿಲೀಸ್ ಡೇಟ್ ಅವ್ರು ಬಂದ ತಕ್ಷಣ ಬಿಡುವ ಅಂತ ಹೇಳಿ. ಮತ್ತೆ ಕಾಯುವ ಹಾಗೆ ಸಹ ಇಲ್ಲ. ಅವರದ್ದು ಸಹ ತುಳು ಫಿಲ್ಮ್ ಇದೆ, ಮತ್ತೆ ಕನ್ನಡದಲ್ಲಿ ಒಂದಿಷ್ಟು ಫಿಲ್ಮ್ಗಳಿದೆ, ಮತ್ತೆ ನಮ್ಮ ಕೈಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಆ ಒಂದು ಮೂಮೆಂಟ್ ಅಲ್ಲೇ ನಾವು ರಿಲೀಸ್ ಪ್ಲಾನ್ ಮಾಡಿದ್ವಿ ಡೇಟ್ ಅನ್ನು. ಒಂದು ರೈಟ್ ಟೈಮ್ ಅಲ್ಲಿ ನೀವು ಏನೋ ರೂಪೇಶ್ ಶೆಟ್ಟಿ ಅವರ ಸಿನಿಮಾವನ್ನು. ಹೌದೌದು. ಈಗ ಈ ಸಿನಿಮಾಕ್ಕೆ ಏನೋ ನಿಮಗೆ ತುಂಬಾ ಅಂದ್ರೆ ಇಲ್ಲಿ ಕಸರತ್ತು ಮಾಡುವಂತದ್ದೆಲ್ಲ ರೂಪೇಶ್ ಶೆಟ್ಟಿ. ಪಂಚಮಿ ಅವರೇ, ಶಬೀರ್ ಏನ್ ಹೇಳ್ತೀರಿ? ತುಂಬಾ ಸುಲಭ, ಹೆಸರೊಂದೇ ಸಾಕು. ಹೌದೌದು. ಒಂದು ವ್ಯಕ್ತಿಯ ಹೆಸರು ನಮ್ಗೆ ಎಷ್ಟು ಉಪಯೋಗ ಆಗ್ತದೆ ಅಂದ್ರೆ ನೋಡಿ, ಅವರ ಸಕ್ಸಸ್ ಅವರಿಗೆ ಖುಷಿ ಎಷ್ಟು ಕೊಡ್ತಿದೆ ಅಂದ್ರೆ ನಮ್ಗೆ ಅದಕ್ಕಿಂತ ತುಂಬಾ ಖುಷಿ ಕೊಡ್ತಿದೆ. ಒಂದು ಅವರು ವಿನ್ ಆದದಕ್ಕೆ, ಇನ್ನೊಂದು ಅವರು ನಮ್ಮ ಸಿನಿಮಾದ ನಾಯಕ ನಟರಂತ ಹೇಳಿಕೆ ನಮ್ಗೆ ಹೆಮ್ಮೆ ಆಗ್ತಿದೆ. ಎಲ್ಲಿ ಹೋದ್ರು ನಂಗೆ ಮೊನ್ನೆ ಟ್ರೇಲರ್ ಇಲ್ಲಿ ಸರ್, ನಮ್ಗೆ ಎಲ್ಲರೂ ನಮ್ಮ ಮಂಗಳೂರವರೇ ಸಪೋರ್ಟ್ ಮಾಡ್ತಾರೆ. ಇವಾಗ ನೀವು ಮಂಗಳೂರವರೆಲ್ಲ ಬ್ಯಾಂಗ್ಳೂರಲ್ಲಿ ಒಂದು ಪ್ರೆಸ್ ಅರೇಂಜ್ ಮಾಡಿದಾಗ ನಮ್ಮನ್ನು ಅಲ್ಲಿ ನಾವು ಸೆಲೆಬ್ರಿಟಿಗಳು ಏನಲ್ಲ ಹೊಸಬ್ರು, ರೂಪೇಶ್ ಶೆಟ್ಟಿ ಅವ್ರು ಬಂದಾಗ ಅಲ್ಲಿ ಒಂದು ಆದ ಬದಲಾವಣೆ ಅಂದ್ರೆ ಸಂಚಲನ. ನಾನು ಇವರಿಗೆ ಡೈರೆಕ್ಷನ್ ಮಾಡಿರೋದಂತ ಫೀಲ್ ಆಯ್ತು. ಅವ್ರ ಕಾರಿಂದ ಇಳಿಯುವಾಗಲಿಂದ ಮೀಡಿಯಾದವರೆಲ್ಲ ಕವರ್, ಅವರಿಗೆ ಖುಷಿ ವಿಷಯ. ಅದು ಕ್ರೌಡ್ ಎಲ್ಲ ನಾವು ಅನಿಸೋಕ್ಕಿಂತ ಜಾಸ್ತಿ ಬಂದ್ರು, ಅಲ್ಲಿ ಮೀಡಿಯಾದವರೆಲ್ಲ ಬಂದ್ರು. ಅದು ಟ್ರೇಲರ್ ಲಾಂಚ್ ಪ್ರೋಗ್ರಾಮೇ ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ವೈರಲ್ ಆಯ್ತು. ನಾನು ಅವರಿಗೆ ಕಾದದಕ್ಕೆ ಒಂದು ಸಾರ್ಥಕ ಆಯ್ತು. ಸ್ಟೇಜ್ ಅಲ್ಲಿ ಅವರ ಪಕ್ಕದಲ್ಲಿ ಕುತ್ಕೊಳ್ಳಿಕ್ಕೆ ನಂಗೆ ಹೆಮ್ಮೆ ಆಗ್ತಿತ್ತು. ಅದೊಂದು ಖುಷಿಯ ವಿಷಯ ಸರ್. ನಿಜ ಒಂದು ಒಳ್ಳೆಯ ಏನೋ ಅವಕಾಶ ಮತ್ತೆ ಯೋಗ ಭಾಗ್ಯ. ಹೌದೌದು, ಎಲ್ಲ ಒಂದು ಟೈಮ್. ಮತ್ತು ರೂಪೇಶ್ ಶೆಟ್ಟಿ ಅವರು ಗೆದ್ದು ಬಂದಿರುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ನೀವು ಗೆಲ್ಲಿಸಲಿಕ್ಕೆ ತಯಾರಾಗಿದ್ದೀರಿ. ಹೌದೌದು, ಇನ್ನು ಜನ ಗೆಲ್ಲಿಸಬೇಕು, ಜನ ಗೆಲ್ಲಿಸಬೇಕು. ಶಮೀರ್ ಅವರೇ, ಸಿನಿಮಾದ ಸಾಂಗ್ ಬಗ್ಗೆ ಇನ್ನೇನಾದ್ರೂ ಹೇಳುವಂಥದ್ದು, ನೀವು ಹೇಳಲೇಬೇಕಾದದ್ದು, ಈಗ ನಾವು ಕೇಳಿಸಿಕೊಳ್ಳಿಕ್ಕೆ ಇಷ್ಟಪಡುವಂಥದ್ದು? ನಾಳೆ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ನಾನೇ ಹಾಡಿರೋದು. ಆ್ಯಕ್ಚುಲಿ ನಮ್ಮ ರೂಪೇಶ್ ಸರ್ ಅವರಿಗೆ ತುಂಬ ಇಷ್ಟಪಟ್ಟಿರೋ ಹಾಡೋದು. ಹೌದಾ? ಅದು ಸೊ ನೀವು ಅದನ್ನು ಕೇಳಬೇಕು. ಅಂದರೆ ಈಗ ನಾಳೆ ಮೂವಿ ರಿಲೀಸ್ ಇದೆ ಅಲ್ಲ, ಸೊ ಅದೇ ಟೈಮಲ್ಲಿ ಸೊ ಇದು ನಮ್ಮ ಸಾಂಗ್ ಕೂಡ ರಿಲೀಸ್ ಇದೆ. ಸೊ ದಯವಿಟ್ಟು ಕೇಳಬೇಕು, ಮೂವಿ ನೋಡಬೇಕು, ಆ ಸಾಂಗ್ ಕೇಳಬೇಕು. ಅಂದರೆ ಅದು ಸಮಥಿಂಗ್ ಎಲ್ಸ್, ಅದು ನಮಗೆ ಅದು ಸ್ಟೋರಿ ಹೇಳೋಕ್ಕಾಗಲ್ಲ. ಅದು ಅದರಲ್ಲಿ ಸಹ ಸಮಸ್ಯೆ ಇದೆ ಸ್ವಲ್ಪ, ಅದು ಹೇಳುವಾಗಿಲ್ಲ. ಅದ್ರಲ್ಲಿ ನಾವು ಅದೊಂದು ಎಮೋಷನ್ ಸಾಂಗ್, ಅದು ಯಾವ ಕಾರಣಕ್ಕೆ ಬರ್ತದೆ ಅಂತ ಹೇಳುವಾಗಿಲ್ಲ. ಬಟ್ ಈಗ ನಿಮ್ಗೆ ಮಾತಾಡೋಕ್ಕಾಗಲ್ಲ, ನಾನು ಸ್ವಲ್ಪ ವಾಯ್ಸ್ ಇನ್ಫೆಕ್ಷನ್ ಆಗಿದೆ, 2 ಮಂತ್ ಆಯಿತು. ಸೊ ಈಗ ಅಡ್ಜಸ್ಟ್ ಮಾಡಿ ಮಾತಾಡ್ತಿದ್ದೆ ಸರ್. ಇಲ್ಲಾಂದ್ರೆ ಹಾಡು ಹೇಳಿಸುವಂತ ಮಾತಾಡೋಕೆ ಆಗ್ತಿರ್ಲಿಲ್ಲ. ಸಾಂಗ್ಗಳು ನನ್ನ ಕೂಡ ಟ್ರೇಲರ್ ಅಲ್ಲಿ ಕೂಡ ನೋಡಿದೆ. ಒಂದು ಗ್ರಾಮೀಣ ಬದುಕಿದೆಲ್ಲ, ಬದುಕಿಗಿಂತಲೂ ಸಿನಿಮಾ ಭಾಷೆಯಲ್ಲಿ ಒಂದು ಫ್ಲೇವರ್, ಅದನ್ನು ಭಾರಿ ಚಂದ, ಭಾರಿ ನೀಟಾಗಿ ನೀವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀರಿ. ಸಿನಿಮಾ ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ.
ಯಾರು ಮಾಡಿದ್ರು? ಇದು ಶಹಜಾನ್ ಅಂತೇಳಿ, ಅವರು ಕೊಚ್ಚಿ ಅವರು ನಾನೊಂದು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಒಂದು ತುಳು ಚಿತ್ರದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಲಗೋರಿ ಅಂತೇಳಿ, ಅದರಲ್ಲಿ ಕ್ಯಾಮರಾಮ್ಯಾನ್ ಆಗಿ ಬಂದಿದ್ರು ಅವರು. ಆ ಟೈಮಿಂದ ಕಾಂಟ್ಯಾಕ್ಟ್ ನಂಗೆ ಅವರು. ಮತ್ತೆ ಅವಳು ಮಲಯಾಳಿ ಮೂವಿ ಎಲ್ಲ ಮಾಡಿದ್ದಾರೆ ಅಲ್ಲಿ, ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಇತ್ತು ನಮ್ಗೆ. ತುಂಬ ಚೆನ್ನಾಗಿತ್ತು. ಎಸ್ ಗಗನ್ ಅವರೇ, ಒಂದು ಒಳ್ಳೆಯ ಟೈಮಲ್ಲಿ ಕಾಯುವಿಕೆಗೆ ಕೂಡ ಒಂದು ಅರ್ಥ ಬರುವುದಂತ ಉಂಟಂತೆ ಅಲ್ವಾ? ಹೌದೌದು. ನಾವು ಕೆಲವೊಮ್ಮೆ ಕಾದು 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 ಭಾರಿ ಲೋ ಪಡಪಾಯ್ತು ಅಂತ ಅನಿಸಿದರೂ ಕೂಡ ಅದು ಮತ್ತೊಂದು ಬಾಗಿಲನ್ನು ತೆರೆದುಕೊಡುವಂತ. ಬಹುಶಃ ನಿಮಗೆ ನಿಮ್ಮ ಈ ಸಿನಿಮಾಕ್ಕೆ ನೀವು ಒಂದು 2-3 ವರ್ಷ ಕಾದದ್ದು, ಅದಕ್ಕೆ ಒಳ್ಳೆಯ ರೈಟ್ ಟೈಮ್ ಬಂದಿದೆ. ಇಡೀ ಕರ್ನಾಟಕ ಈಗ ಹೀಗಿರ್ಲಿ ವೆಯ್ಟ್ ಮಾಡುವಂಥದ್ದು. ಈ ಕ್ಷಣಕ್ಕೆ ನಮ್ಮ ರೂಪೇಶ್ ಶೆಟ್ಟಿಯ ಸಿನಿಮಾ ಬರ್ತಾ ಉಂಟು, ಮತ್ತು ತುಂಬಾ ಡಿಫ್ರೆಂಟ್ ಆದಂತ ಒಂದು ಕ್ಯಾರೆಕ್ಟರ್ ಅಂತ. ಹೌದೌದು. ಎಸ್, ಎಲ್ಲರೂ ನೋಡುವಂತೆ ಮತ್ತು ಎಲ್ಲರೂ ಖಂಡಿತವಾಗಿಯೂ ಫ್ಯಾಮಿಲಿ ಸಮೇತ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳೋದು. ಹೌದೌದು. ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಓಪನ್ ಆಗಿದೆ ಸರ್. ಸೊ ಬುಕ್ ಮೈ ಶೋ ಅಲ್ಲಿ ಬುಕ್ಕಿಂಗ್ ಓಪನ್ ಆಗಿದೆ. ಅದು ಅದೇ ಜನರು ನಾಳೆಯಿಂದ ಸಿನಿಮಾ ನೋಡ್ಲೇಬೇಕು. ಎಸ್ ಪಂಚಮಿ ಅವರೇ, ಕೊನೆಗೆ ನಾನು ಮಾತನ್ನು ಮುಗಿಸ್ಬೇಕು, ಏನ್ ಹೇಳ್ತೀರಿ? ಅದೇ ಎಲ್ಲರ ಹತ್ರ ಸಹ ಒಂದು ಕಳಕಳಿಯ ವಿನಂತಿ, ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಮತ್ತು ಇಡೀ ಟೀಮ್ ತುಂಬ ಎಫರ್ಟ್ ಹಾಕಿದೆ ಇದೊಂದು ಮೂಮೆಂಟಿಗೋಸ್ಕರ. ನಾವು ಇಷ್ಟು ಕಷ್ಟಪಟ್ಟದ್ದಕ್ಕೆ, ಇಷ್ಟಪಟ್ಟು ಮಾಡಿದ್ದಕ್ಕೆ ಅರ್ಥ ಸಿಗುವುದೇ ನೀವು ಅದನ್ನು ನೋಡಿ ಅದನ್ನು ಪ್ರೋತ್ಸಾಹಿಸಿದಾಗ ಮಾತ್ರ. ಹಾಗಾಗಿ ನಾನು ಹಾಗೆ ಹೇಳೋದು, ಈಗ ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಕ್ಸೈಟ್ ಅಂದರೆ ಈಗ ಸ್ವಲ್ಪ ನನಗೆ ಮಾತಾಡೋಕೆ ಕಷ್ಟ ಆಗುತ್ತೆ, ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್. ಪ್ರೆಸೆಂಟ್ ನನ್ನ ಫ್ರೆಂಡ್ಸ್ಗಳಂದ್ರೆ ಈಗ ಆಲ್ರೆಡಿ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ಈಗ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಕೇಳಿದರು, ಯಾವಾಗ ಒಟ್ಟಿಗೆ ಹೋಗೋದು, ನಾವು ಮೂವಿ ನೋಡೋಕೆ ಹೋಗೋದು. ತುಂಬ ಫ್ರೆಂಡ್ಸ್ ಇದ್ದಾರೆ ನನಗೆ, ಸೊ ಅವ್ರು ನನಗೆ ತುಂಬ ಸಪೋರ್ಟಿವ್. ಸೊ ಈ ಮೂವಿಗೋಸ್ಕರ ತುಂಬ ಸ್ಟಾರ್ಟಿಂಗ್ ಶೂಟಿಂಗ್ ಯಾವಾಗೈತೆ ಅವತ್ತಿಂದ ಕಾಯ್ತಿದ್ದಾರೆ, ಇದು ಯಾವಾಗ ಬರುತ್ತೆ ಅಂತ. ಈಗ ನಾನೇ ಎಷ್ಟು ಫೋನ್ ಮಾಡಿ ಹೇಳಿದ್ರು ಯಾವಾಗ ಬರುತ್ತೆ ಅಂತ. ಗಗನ್ ಅವರೇ, ನಾನು ಮಾತನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮಾತಿಗಾಗಿ ಕೊನೆಯದ ಅದೇ ಎಲ್ಲ ಕನ್ನಡದ ತುಳುನಾಡಿನ ಎಲ್ಲ ಜನತೆಗೆ ನಾಳೆಯಿಂದ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಬುಕ್ಕಿಂಗ್ಸ್ ಇವಾಗಲೇ ಆಲ್ರೆಡಿ ಓಪನ್ ಆಗಿದೆ. ಎಲ್ಲರೂ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿ ಫಿಲ್ಮ್ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ, ಅದೊಂದು ನಂಬಿಕೆ ಇದೆ ನಮಗೆ. ಮತ್ತು ಯಾರೆಲ್ಲ ಕಾಲ್ ಮಾಡಿ ನಮಗೆ ಇವಾಗ ಆಲ್ ದ ಬೆಸ್ಟ್ ಹೇಳಿದ್ರ ಎಲ್ಲರಿಗೂ ನನ್ನ ಥ್ಯಾಂಕ್ ಯು ಸೋ ಮಚ್, ನಮ್ಮ ಮೇಲೆ ಪ್ರೀತಿ ಇಟ್ಟು ಕಾಲ್ ಮಾಡಿದ್ದಕ್ಕೆ. ಸೊ ನಾಳೆಯಿಂದ ಸಿನಿಮಾ ಬರ್ತಾ ಇದೆ, ನೋಡಿ. ರಾಣಿಯನ್ನು ನೋಡ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗುವ. ಜೊತೆಗೆ ನಮ್ಮ ರೂಪೇಶ್ ಶೆಟ್ಟಿ ಅವರ ಒಂದು ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ ಅಭಿನಯವನ್ನು ನೋಡಲಿಕ್ಕೆ ಕೂಡ, ಮತ್ತು ಭಾರಿ ವೈವಿಧ್ಯಮಯವಾದಂಥ ಒಂದು ಸಿನಿಮಾದ ಸಾಂಗ್ಗಳು ನೀವು ಹೇಳಿದ್ರಿ, ಇವೆಲ್ಲ ನಮಗೆಲ್ಲ ತುಂಬ ಕಾತರವಾಗಿರುವಂಥದ್ದು. ಖಂಡಿತವಾಗಿಯೂ ತುಳುನಾಡಿನ ಯುವಕರು ಮಾಡಿದಂಥ ಒಂದು ಸಾಹಸಕ್ಕೆ ಇಡೀ ಕನ್ನಡ ಇವತ್ತು ಕಾದು ನಿಂತಿದೆ. ಖಂಡಿತ ಯಶಸ್ಸು ನಿಮ್ಮದಾಗತ್ತೆ. ನಾನು ಈ ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಗಗನ್ ಅವರೇ, ಪಂಚಮಿ ಅವರೇ, ಎಸ್ ಶಮೀರ್, ಥ್ಯಾಂಕ್ ಯು ಸರ್. ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಂಕುಬಾಯಿ ಫಾಕ್ಸಿ ರಾಣಿ, ಮಂಕುಬಾಯಿ ಫಾಕ್ಸಿ ರಾಣಿ. ತಂಗಾಳಿಯ ತಲುಪಿಸು ಈ ದನಿಯಾಕೆಗೆ, ದಂಗಾಗಿದೆ ಭೂಮಿಯೇ ಅವಳಿರದಾಗಾಯಕೆ.
ಅಂಗಾಲಿಗೂ ಕೂಡ ನೆಲತಾಗಲು ಚಿಂತೆ, ಹೂವು ಮುಳ್ಳುಗಳ ವ್ಯತ್ಯಾಸ ಅರಿಯದೆ, ನಿನ್ನೆ ಮೊನ್ನೆಗಳ ನಂಬಿರುವ ಸ್ವಪ್ನವಿದೆ, ಕಣ್ಣಲೆಯೂ ಮೂಡಿ ನಾಳೆಗಳು ಬೇಯುವುದೇ, ಕಣ್ಣಲೆಯೂ ಮೂಡಿ ನಾಳೆಗಳು ಬೇಯುವುದೇ. ತಂಗಾಳಿಯ ತಲುಪಿಸು ಈ ದನಿಯಾಕೆಗೆ. ಅವಳ ಕಂಗಳಿಗೆ ನಾನು ಪರಿಚಯವಿರದ ತೀರವೇ, ನನ್ನ ನೆನಪ ಚೋಳಿಗೆಲಿ ಬರಿ ಆಕೆ ನೀಡಿರುವ ದೇಣಿಗೆ, ಮುಸ್ಸಂಜೆ ಜನಿಸಿದ ಹೂವಿಗೆ ಹಗಲೊಂದು ಎಟುಕದ ಆಸೆಯೇ, ಕಣ್ಣೀರ ಮೆರವಣಿಗೆ ಒಲವ ಜಾತ್ರೆಯನ್ನು ಮುಗಿಸಿದೆ, ಮುಂದೊಂದು ದಾರಿ ನಿನ್ನ ಊರ ತಲುಪುವುದೇ, ಹೀಗೆಂದು ಕೊಂಡೆ ನಾನೋವ ಮರಿಬಹುದೇ, ಹೀಗೆಂದು ಕೊಂಡೆ ನಾನೋವ ಮರಿಬಹುದೇ. ತಂಗಾಳಿಯ ತಲುಪಿಸು ಈ ದನಿಯಾಕೆಗೆ, ದಂಗಾಗಿದೆ ಭೂಮಿಯೇ ಅವಳಿರದ ಗಾಯಕ್ಕೆ, ಅಂಗಾಲಿಗೂ ಕೂಡ ನೆಲತಾಗಲು ಚಿಂತೆ, ಹೂವು ಮುಳ್ಳುಗಳ ವ್ಯತ್ಯಾಸ ಅರಿಯದೆ, ನಿನ್ನ ಮಾತುಗಳ ನಂಬಿರುವ ಹೃದಯವಿದೆ, ಸಂತೆ ಮುಗಿದಿರುವ ದಾರಿನೇ ನಾನಾದೆ, ಸಂತೆ ಮುಗಿದಿರುವ ದಾರಿನೇ ನಾನಾದೆ.
ಅಂಕು ಬಾಯಿ ಫಾಕ್ಸಿ ರಾಣಿ